राम राम हरे 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 कृष्ण 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 हरे हरे जय जय प्रभु ಹರೇ ರಾಮ್ ಹೇಳ್ಬಿಟ್ಟು ಫುಲ್ ಹೇಳ್ಬೇಕಾರ हरे राम 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 हरे हरे जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल ದಂಡ ಪ್ರಣಾಮ. ಥ್ಯಾಂಕ್ ಯು. ಏನ್ ನಿನ್ನ ಹೆಸರು? ವೈಷ್ಣವಿ. ವೈಷ್ಣವಿ. ಹರೇ ಕೃಷ್ಣ ಪ್ರಭುಜಿ, ಅವಳದು ಇವತ್ತು ಬರ್ತ್ಡೇ ಪ್ರಭುಜಿ. ಓ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ವೈಷ್ಣವಿ. ಅವಳು ಬೆಳಿಗ್ಗೆ ನನ್ಗೆ ಫೋನ್ ಮಾಡಿ ಹೇಳಿದ್ಲು ಪ್ರಭುಜಿ, ನಿಮ್ಮ ಹತ್ರ ಅವಳಿಗೆ ಆಶೀರ್ವಾದ ಕೇಳ್ಬೇಕಂತೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕಂತೆ ಅವಳಿಗೆ. ಕೃಷ್ಣ ಮತಿ ರಸ್ತು. ಹರೇ ಕೃಷ್ಣ. ಸೊ ಎಷ್ಟು ವರ್ಷ ಇವತ್ತಿಗೆ? 7 ವರ್ಷ. 7 ವರ್ಷ ಪ್ರಭು. ಸೊ ಎಲ್ಲಿ ಮಾತಾಜಿ ಇರೋದು ಇವರು? ನಾವು ಮಂಡ್ಯ ಹತ್ರ ಒಂದು ಹಳ್ಳಿನಲ್ಲಿ ಪ್ರಭುಜಿ. ಎಲ್ಲಿ? ಮಂಡ್ಯ ಹತ್ರ ಹಳ್ಳಿ ಪ್ರಭುಜಿ. ಹಾ, ಮಂಡ್ಯ. ಸೊ ಬಂದಿದ್ದೀರಾ ನಮ್ಮ ಟೆಂಪಲ್ಗೆ? ಹಾ ಪ್ರಭುಜಿ, ನಿಮ್ ಟೆಂಪಲ್ಗೆ ಹೋದ್ಸಲ ಇನಾಗ್ರೇಷನ್ ಬಂದಿದ್ವಿ ಪ್ರಭುಜಿ. ಮತ್ತೆ ಮಂಗಳೂರಿಂದ ನಮ್ಗೆ ತುಂಬಾ ಸಹಾಯ ಆಗಿದೆ. ನಾಗವೇಣಿ ಮಾತಾಜಿಯಿಂದ ನಮ್ಗೆ ದೀಕ್ಷೆ ಎಲ್ಲ ಆಗಿತ್ತು ಪ್ರಭುಜಿ. ನೋಡಿ, ಪರಮ ಮಂಗಳ ದೇವಿ ಮಾತಾಜಿ. ನನ್ ಮಗಳಿಗೆ ಆಶೀರ್ವಾದ ಮಾಡಿ ಪ್ರಭುಜಿ. ಹರೇ ಕೃಷ್ಣ ಮಾತಿ. ಪ್ರಾರ್ಥನೆ ಮಾಡೋಣ ಕೃಷ್ಣನಿಗೆ, ರಾಧಾ ಗೋವಿಂದಗೆ ಒಳ್ಳೆಯವರಿಗೆ ಕೃಷ್ಣ ಪ್ರಿಯಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗ್ಲಿ. ಸೊ ಬೇರೆದೆಲ್ಲ ಅದಾದ್ರೆ ಎಲ್ಲವೂ ಕೂಡ ಕೃಷ್ಣ ಈಸ್ಟ್ ಬ್ಲೆಸ್ಸಿಂಗ್. ಇನ್ನು ಆರೋಗ್ಯ, ಇನ್ನು ಬುದ್ಧಿ ಏನ್ ಬೇಕು ಎಲ್ಲವೂ ಕೃಷ್ಣ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಸೊ ಇವತ್ತು ಎಷ್ಟು ರೌಂಡ್ ಮಾಡ್ತೀರಾ ಡೈಲಿ ನೀನು? ಡೈಲಿ 1 ರೌಂಡ್ ಮಾಡ್ತಾಳೆ, ಒಂದೊಂದ್ಸಲ 2-3 ಮಾಡ್ತಾಳೆ ಪ್ರಭುಜಿ. ಓಕೆ. ಸೊ ಇವತ್ತು ಬರ್ತ್ಡೇ, ಇವತ್ತು ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಬೇಕು ಇವತ್ತು. ಮಾಡ್ತೀನಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಂಡ್ಯ ಹತ್ರ ಯಾವ ಊರು, ಯಾವ ಹಳ್ಳಿ ಮಾತಾಜಿ? ಚಲನಾಯಕನಹಳ್ಳಿ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ ಕಡೆ ಬರುತ್ತೆ ಅದು? ಮಂಡ್ಯದಿಂದ ಕೊಪ್ಪ, ಹಲ್ಲೆಕೆರೆ ಕೊಪ್ಪ ಆ ಸೈಡ್ ಬರುತ್ತೆ ಪ್ರಭುಜಿ. ತುಮಕೂರು ಗುಬ್ಬಿ ಹೈವೇ ರೋಡ್ ಬರುತ್ತೆ ಪ್ರಭುಜಿ. ಆ ಕಡೆ ಬರುತ್ತೆ. ನಾವು ಬಂದದಂದ್ರೆ ಇವಾಗ ಇದಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ವಿ ನಾವು ಬೆಂಗಳೂರಿಂದ. ಅವಾಗ ನಮ್ಮ ತಂದೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ಮಹಾಲಯ ಅಮಾವಾಸ್ಯೆ ಟೈಮ್ಗೆ ಅವಾಗ ಹೋಗ್ತಾ ಇದ್ವಿ ಆಚೆ. ನೀವ್ ಈ ಕಡೆ ಬಂದಾಗ ಬನ್ನಿ ಪ್ರಭುಜಿ, ನಮ್ಮ ಹಳ್ಳಿ ಕಡೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ.
ಸೊ ಇವತ್ತಿಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್, ಹಾಗೆ ಏನಾದರೂ ಸಿಗ್ನಲ್ಸ್ ಇದಾದ್ರೆ ಈ ಚಾನಲ್ ನಾನು ಮೊಬೈಲಿಂದ ಮಾಡ್ತೇನೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಮೊಬೈಲ್ ಇಂದ ಟ್ರೈ ಮಾಡ್ತಾ ಇದ್ದೀನಿ ಶೇರ್ ಮಾಡಕ್ಕೆ, ಕಂಪ್ಯೂಟರ್ ಇಂದ ಆಗೋದಿಲ್ಲ ನಮಗೆ. ಕಂಪ್ಯೂಟರ್ ಇಂದ ಓಕೆ, ಕಂಪ್ಯೂಟರ್ ಇಂದಾನೇ ಆಗುತ್ತೆ. ಶ್ಲೋಕ ಅಟ್ಲೀಸ್ಟ್ ನಾನು ಮಾಡ್ತೀನಿ, ಮತ್ತೆ ನೋಡೋಣ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 8 ಶ್ಲೋಕ 2ನೇದು. ಮೃಷಾ ಧರ್ಮಸ್ಯ ಭಾರ್ಯಾಸಿ ಧರ್ಮಸ್ಯ ಭಾರ್ಯಾಸಿ ಮೃಷಾ ಧರ್ಮ ಭಾರ್ಯಾಸಿ ದಂಭಂ ಮಾಯಾಂ ಚ ಶತ್ರುಹನ್ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ಅಸೂತ ಮಿಥುನಂ ತತ್ತು ನಿರ್ತಿರ್ ಜಗೃಹೇ ಪ್ರಜಾ ನಿರ್ತಿರ್ ಜಗೃಹೇ ಪ್ರಜಾ ಮೃಷಾ ಧರ್ಮಸ್ಯ ಭಾರ್ಯಾಸಿ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರುತ್ತಿರ್ ಜಗೃಹೇ ಪ್ರಜಃ ಒಬ್ಬರಾದ್ಮೇಲೆ ಒಬ್ಬರೋದಿ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ವೃಷಾ ಅಧರ್ಮಶ ಭಾರ್ಯಾಸೀತ್ ದಂಭಂ ಮಾಯಂ ಚ ಶತ್ರುಹಾನ್ ಅಸೂತ ಮಿಥುನಂ ತತ್ತೋ ನಿವೃತ್ತಿ ಜಗೃಹೇ ಅಪ್ರಜಃ. ಹರೇ ಕೃಷ್ಣ ಗುರುಜಿ. ಮೃಷಾ ಧರ್ಮಸ್ಯ ಭಾರ್ಯಾಸಿ ದ್ವಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತೋ ನಿರ್ವೃತಿರ್ಜುಗ್ರಹೇ ಪ್ರಜಃ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಮೃಷಾ ಧರ್ಮಸ್ಯ ಭಾರ್ಯಾಸೀತ್ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರ್ಯತಿ ಜಗೃಹೇ ಅಪ್ರಜಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು.
ಮೃಷಾ ಧರ್ಮಸ್ಯ ಭಾರ್ಯಾ ಸಿದ್ಧಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರುತ್ಗರ್ಜ ಹೇ ಪ್ರಜಾಃ. ಹರೇ ಕೃಷ್ಣ. ನಶಾ ಧರ್ಮಸ್ಯ ಭಾರ್ಯಾಸಿ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತಾ ಮಿಥುನಂ ತತ್ತು ನಿರ್ಯತಿ ಜಗ್ರಹೇ ಅಪ್ರಜಾ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವೃಷಾ ಧರ್ಮಸ್ಯ ಭಾರ್ಯಾಸೀತ್ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿಶ್ರುತಿ ಜಗೃಹೇ ಪ್ರಜಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವೃಷಾ ಧರ್ಮಸ್ಯ ಭಾರ್ಯಾಸಿ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿವೃತ್ತಿರ್ಜಗೃಹೇ ಅಪ್ರಜಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮೃಷಾ ವೃಷಾ ಮೃಷಾ ವೃಷಾ ಅಧರ್ಮಸ್ಯ ಅಧರ್ಮಸ್ಯ ಅಧರ್ಮನ ಅಧರ್ಮನ ಭಾರ್ಯ ಭಾರ್ಯಾ ಪತ್ನಿಯು ಅಸೀತ್ ಆಸೀತ್ ಆಗಿದ್ದಳು ಆಗಿದ್ದಳು ದಂಭಂ ದಂಭಂ ಸೊಕ್ಕಿನ ನಡತೆಯವನನ್ನು ಸೊಕ್ಕಿನ ನಡತೆಯವನನ್ನು ಮಾಯಾಂ ಮಾಯಾಂ ಮೋಸವನ್ನು ಮೋಸವನ್ನು ಮತ್ತು ಶತ್ರುಹನ್ ಶತ್ರುನಾಶಕನೇ ಅಸೂತ ಎತ್ತಳು ಮಿಥುನಂ ಜೊತೆಯನ್ನು ತತ್ ಆದರೆ ನಿರುತಿಯು ಜಗೃಹೇ ತೆಗೆದುಕೊಂಡನು ಅಪ್ರಜಃ ಮಕ್ಕಳಿಲ್ಲದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಬ್ರಹ್ಮದೇವನ ಇನ್ನೊಬ್ಬ ಮಗ ಅಧರ್ಮ. ಅವನ ಪತ್ನಿಯ ಹೆಸರು ಮೃಷಾ, ಅಸತ್ಯ. ಅವರ ಸಂಯೋಗದಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು. ಒಬ್ಬ ದಂಭ ಅಥವಾ ಬಡಾಯಿ ಕೊಚ್ಚುವವನು, ಇನ್ನೊಬ್ಬಳು ಮಾಯಾ ಅಥವಾ ವಂಚಿಸುವವಳು. ಈ ಇಬ್ಬರನ್ನು ನಿರುತಿ ಎಂಬ ರಾಕ್ಷಸನು ಸ್ವೀಕರಿಸಿದನು. ಅವನಿಗೆ ಮಕ್ಕಳಿರಲಿಲ್ಲ. ಬ್ರಹ್ಮದೇವನ ಇನ್ನೊಬ್ಬ ಮಗ ಅಧರ್ಮ. ಅವನ ಪತ್ನಿಯ ಹೆಸರು ಮೃಷಾ, ಅಸತ್ಯ. ಅವರ ಸಂಯೋಗದಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು. ಒಬ್ಬ ದಂಭ ಅಥವಾ ಬಡಾಯಿ ಕೊಚ್ಚುವವನು, ಇನ್ನೊಬ್ಬಳು ಮಾಯಾ ಅಥವಾ ವಂಚಿಸುವವಳು. ಈ ಇಬ್ಬರನ್ನು ನಿರುತಿ ಎಂಬ ರಾಕ್ಷಸನು ಸ್ವೀಕರಿಸಿದನು. ಅವನಿಗೆ ಮಕ್ಕಳಿರಲಿಲ್ಲ. ಭಾವಾರ್ಥ ನಾನೇ ಓದ್ತೀನಿ ಇವತ್ತು, ನೋಡೋಣ. ಶ್ರೀಲ ಪ್ರಭುಪಾದರಿಂದ ಭಾವಾರ್ಥ. ಅಧರ್ಮನು ಬ್ರಹ್ಮನ ಮಗನೆಂದು ಇಲ್ಲಿ ಸೂಚಿತವಾಗಿದೆ. ಅವನು ತನ್ನ ಸಹೋದರಿ ಮೃಷಾಳನ್ನೇ ಮದುವೆಯಾದನು. ಸೋದರ ಸೋದರಿಯರ ನಡುವೆ ಅಪಸಾಮಾನ್ಯ ಲೈಂಗಿಕ ಜೀವನವು ಪ್ರಾರಂಭವಾದದ್ದು ಆಗಲೇ. ಈ ಅಸಹಜ ಲೈಂಗಿಕ ಜೀವನದ ಜೋಡಿಯು ಸಮಾಜದಲ್ಲಿ ಸಾಧ್ಯವಾಗುವುದು ಅಧರ್ಮವಿದ್ದಾಗ ಮಾತ್ರ.
ಪ್ರಾರಂಭದಲ್ಲಿ ಬ್ರಹ್ಮನು ಸನಕ ಸನಾತನರಂತಹ ಹಾಗೂ ನಾರದರಂತಹ ಸಂತ ಪುತ್ರರನ್ನು ಮಾತ್ರ ಸೃಷ್ಟಿಸಲಿಲ್ಲ. ನಿರತಿ, ಅಧರ್ಮ, ದಂಭ, ಮೃಷ ಸುಳ್ಳು ಮೊದಲಾದ ಆಸುರಿ ಸಂತಾನವನ್ನು ಸೃಷ್ಟಿಸಿದನು. ಪ್ರಾರಂಭದಲ್ಲಿ ಸಮಸ್ತವನ್ನು ಬ್ರಹ್ಮದೇವನೇ ಸೃಷ್ಟಿಸಿದನು. ಆ ವಿಷಯದಲ್ಲಿ ಅವನ ಹಿಂದಿನ ಜನ್ಮವು ಬಹು ಧರ್ಮಯುತವಾಗಿದ್ದುದರಿಂದಲೂ ಸಹವಾಸವು ಉತ್ತಮವಾಗಿದ್ದುದರಿಂದಲೂ ಅವನು ನಾರದನಾಗಿ ಹುಟ್ಟಿದನು. ಇತರರು ತಮ್ಮ ಗುಣ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಅವರವರ ಹಿನ್ನೆಲೆಗೆ ತಕ್ಕಂತೆ ಜನಿಸಿದರು. ಕರ್ಮ ನಿಯಮವು ಜನ್ಮದಿಂದ ಜನ್ಮಕ್ಕೆ ಮುಂದುವರಿಯುತ್ತದೆ. ಒಂದು ನೂತನ ಸೃಷ್ಟಿಯಾಗುವಾಗ ಅದೇ ಕರ್ಮವು ಜೀವಿಗಳೊಂದಿಗೆ ಮರಳಿ ಬರುತ್ತದೆ. ಕರ್ಮದ ಪ್ರಕಾರ ಅವರು ಬೇರೆ ಬೇರೆ ನೆಲೆಗಳನ್ನು ಪಡೆದು ಹುಟ್ಟುತ್ತಾರೆ. ಮೂಲತಃ ಅವರ ತಂದೆ ಬ್ರಹ್ಮದೇವ, ಅವನು ದೇವೋತ್ತಮ ಪರಮಪುರುಷನ ಗುಣಾವತಾರನು. ಆದರೂ ಜೀವಿಗಳು ಮಾತ್ರ ತಮ್ಮ ಕರ್ಮಗಳಿಗನುಸಾರವಾಗಿ ಬೇರೆ ಬೇರೆ ಗುಣ ಸ್ವಭಾವಗಳನ್ನು ಪಡೆದು ಜನಿಸುತ್ತಾರೆ. ಇಲ್ಲಿ ಹೇಗಿದೆ ಇವತ್ತು ಕೇಳಿಸ್ತಾ ಸ್ಪಷ್ಟವಾಗಿದೆಯಾ? ಇಲ್ಲಾಂದ್ರೆ ತುಂಬಾ ಒಂಥರ ಸ್ಲೋ ಆಗಿ ಕೇಳಿಸ್ತಾ ಇದೆ. ಕಟ್ಟಾಗಿ ಕೇಳಿಸ್ತದೆ. ಬ್ರೇಕ್ ಆಗುತ್ತೆ. ಬ್ರೇಕ್ ಆಗ್ತಾ ಇದೆ. ಕಟ್ಟಾಗಿ ಕೇಳ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಸೊ ಇಲ್ಲಾಂದ್ರೆ ನಾನೇನ್ ಮಾಡ್ತೀನಿ, ಇದನ್ನ ಇಲ್ಲಿ ಮ್ಯೂಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಮೊಬೈಲ್ ಇಂದ ಮಾಡ್ತೇನೆ. ನಾನು ಅದು ಬೆಟರ್ ಇರುತ್ತೆ ಅನ್ಸುತ್ತೆ. ಇದು ಮ್ಯೂಟ್ ಮಾಡಿ ಮೊಬೈಲ್ ಮಾಡ್ತೀನಿ ನಾನು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಈಗ ಡಬಲ್ ಬರ್ತದೆ ಪ್ರಭುಜಿ. ಈಗ ಡಬಲ್ ಬರುತ್ತೆ ಅಂದ್ರೆ ಎಕೋ ಹೊಡಿತದೆ. ಸ್ಪೀಕರ್ ಆಫ್ ಮಾಡ್ತೀನಿ, ನೋಡೋಣ. ಎಕೋ ಹೊಡಿತದೆ. ಈಗ ಹೇಗಿದೆ? ಓಕೆ, ಈಗಿಲ್ಲ ಈಗ ಸರಿಯಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಈಗ ಪರವಾಗಿಲ್ವಾ? ಈಗ ಸರಿ ಇದೆ ಪ್ರಭುಜಿ. ಓಕೆ. ಸೊ ಏನಾದ್ರು ಇದ್ರೆ ಅಥವಾ ಮಧ್ಯದಲ್ಲಿ ಇದ್ರೆ ಹೇಳಿ ನನಗೆ, ಇಲ್ಲಾಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತ 4ನೇ ಸ್ಕಂದ 8ನೇ ಅಧ್ಯಾಯ ಶ್ಲೋಕ 2. ವೃಷಾಧರ್ಮಸ್ಯ ಭಾರ್ಯಾಸಿ ದಂಭಂ ಮಾಯಾಂ ಚ ಶತ್ರುಹನ್ ಅಸೂತಾ ಮಿಥುನಂ ತತ್ತೋ ನಿರತಿರ್ಜಗೃಹೇ ಅಪ್ರಜಃ. ಬ್ರಹ್ಮದೇವನ ಇನ್ನೊಬ್ಬ ಮಗ ಅಧರ್ಮ, ಅವನ ಪತ್ನಿಯ ಹೆಸರು ಮೃಷ, ಅಸತ್ಯ. ಅವರ ಸಂಯೋಗದಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು. ಒಬ್ಬ ದಂಭ ಅಥವಾ ಬಡಾಯಿ ಕೊಚ್ಚುವವನು, ಇನ್ನೊಬ್ಬಳು ಮಾಯಾ ಅಥವಾ ವಂಚಿಸುವವನು. ಈ ಇಬ್ಬರನ್ನು ನಿರತಿ ಎಂಬ ರಾಕ್ಷಸನು ಸ್ವೀಕರಿಸಿದನು. ಅವನಿಗೆ ಮಕ್ಕಳಿರಲಿಲ್ಲ. ಸೊ ಇಲ್ಲಿ ನಾವು ಕೇಳ್ತಾ ಇರೋದು ಹಿಂದಿನ ಶ್ಲೋಕದಲ್ಲಿ ಕೇಳಿದ್ದು ಬ್ರಹ್ಮನ ಮಕ್ಕಳು ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ನಾರದ ಮುನಿ, ಸನಕ ಸನಾತನ ಸನಂದನ ಸನತ್ ಕುಮಾರರು, ಮತ್ತೆ ಇನ್ನ ಕೆಲವರವರ ಹೆಸರುಗಳು ಹಂಸ, ರಿಭು, ಅರುಣಿ, ಯತಿ ಎಲ್ಲ ತುಂಬಾ ಉನ್ನತ ಜೀವಿಗಳು, ಬಹಳ ಧರ್ಮಿಷ್ಠರು. ಅವರ ಮಕ್ಕಳಾಗಿ ಅವರು ಹುಟ್ಟಿದ್ದು ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಪಟ್ಟಿ. ಅವರ ಹೆಸರು ಅಧರ್ಮ. ಧರ್ಮರಾಜ ನಾವು ಕೇಳ್ತೀವಲ್ಲ, ಆತರ ಇವ್ರ ಹೆಸರೇ ಅಧರ್ಮ.
ಮತ್ತೆ ಇನ್ನೊಂದು ಮಗಳು, ಆ ಮಗಳ ಹೆಸರು ಮೃಷ. ಮೃಷ ಹೆಸರು ಅವ್ರ ಹೆಸರು. ಸೊ ಅಧರ್ಮ ಆಗ ಅವ್ರ ಗಂಡು ಮಗು ಹೆಸರು, ಮೃಷ ಅವರ ಮಗಳ ಹೆಸರು. ಆದ್ರೆ ಹೇಳ್ತಾರೆ ಅವರಿಬ್ರು ಮದ್ವೆ ಆಗಿ ಆ ರೀತಿ ಅವರ ಮೈತ್ರಿ ಸಂಬಂಧದಿಂದ ಅವರು ಗಂಡ ಹೆಂಡತಿ ತರ ಅವರಿದ್ದು, ಅವರಿಂದ ನೆಕ್ಸ್ಟ್ ಆ ಪೀಳಿಗೆ. ಸೊ ಇಲ್ಲಿ ಇದು ಹೇಳ್ತಾ ಇದ್ದಾರೆ, ಎಲ್ಲವೂ ಈ ಭಗವಂತನಿಂದಲೇ ಸೃಷ್ಟಿ ಆಗುವಂತದ್ದು. ಪರ್ಟಿಕ್ಯುಲರ್ಲಿ ಈ ಭೌತಿಕ ಜಗತ್ತಿನಲ್ಲಿ ಅಧರ್ಮ ಕೂಡ ಸೃಷ್ಟಿ ಆಗುತ್ತೆ. ಅಧರ್ಮದ ಸ್ವರೂಪ ಹೆಚ್ಚು ಭೌತಿಕ ಜಗತ್ತಿನಲ್ಲಿ. ಸೊ ಅದಕ್ಕೂ ಕೂಡ ಅಧಿಕಾರಿಗಳಿದ್ದಾರೆ. ಇವಾಗ ಹೇಗೆ ನಾವು ದೇವತೆಗಳು ಅಧಿಕಾರಿ ಒಂದೊಂದು ವಹಿಸ್ಕೊಂಡಿದ್ದಾರೆ, ಧರ್ಮದ ಅಭ್ಯಾಸಕ್ಕೂ ಕೂಡ ಅವರೆಲ್ಲ ಇದ್ದಾರೆ. ಧರ್ಮ ಪುರುಷ ಇದ್ದಾನೆ. ಸೊ ಅದೇ ರೀತಿಯಲ್ಲಿ ಅಧರ್ಮ ಪುರುಷ. ಇವರು ಸೊ ಇವರು ಯಾರು ಅಧರ್ಮ ಪುರುಷ, ಅವರು ಕೂಡ ಬ್ರಹ್ಮ ಮಗನೇ. ಸೊ ಅದಕ್ಕೆ ಅಧರ್ಮಕ್ಕೆ ಅವರೇ ಇನ್ಚಾರ್ಜ್. ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಧರ್ಮದ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ದೇವತೆಗಳಿಗೆ ಒಂದೊಂದು ಇಲಾಖೆ ಕೊಡ್ತಾರೆ, ಒಂದೊಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಆತರ ಅಧರ್ಮ ಡಿಪಾರ್ಟ್ಮೆಂಟ್ ಒಂದಿದೆ, ಅದಕ್ಕೆ ಅಧರ್ಮ, ಅವರ ಹೆಸರೇ ಅಧರ್ಮ. ಮತ್ತೆ ಮೃಷ ಅಂತ ಹೇಳಿದ್ರೆ ನಾವು ಅನ್ಕೊಳ್ತೇವೆ, ಅಯ್ಯೋ ನಾವ್ ಯಾರೋ ಮೋಸ ಮಾಡ್ಬಿಟ್ಟೆ, ನಾನು ವಂಚನೆ ಮಾಡ್ಬಿಟ್ಟೆ. ಆಕ್ಚುಲಿ ಹೇಳ್ತಾರೆ, ಇದು ಮೋಸ ಮಾಡಕ್ಕೆ ಅವರೊಬ್ರು ಇದ್ದಾರೆ, ಒಬ್ರು ಅಸುರರಿದ್ದಾರೆ, ಅವ್ರ ಹೆಸರು ಮೃಷ. ಸೊ ಅವರು ಅದಕ್ಕೆ ಇನ್ಚಾರ್ಜ್. ಅವ್ರು ನಮಗೆ ಪ್ರಭಾವ ಬಿಟ್ಟಾಗೋ, ಇಲ್ಲಾಂದ್ರೆ ನಮ್ಮ ಕರ್ಮದ ಪ್ರಕಾರವಾಗಿ ನಮ್ಮ ಇಚ್ಛೆ ಪ್ರಕಾರ ನಾವು ಮೋಸ ಮಾಡ್ಬೇಕು ಅಂದ್ರೆ ಇವ್ರು ನಮ್ಗೆ ಐಡಿಯಾ ಕೊಡ್ತಾರೆ, ಹೇಗೆ ಮೋಸ ಮಾಡೋದು ಅಂತ ಐಡಿಯಾ ಕೊಡ್ತಾರೆ, ಇಲ್ಲ ಹೇಗೆ ಅಧರ್ಮ ಮಾಡೋದು ಅಂತ ಇವ್ರು ಐಡಿಯಾ ಕೊಡ್ತಾರೆ ನಮ್ಗೆ. ಎನಿವೆ, ಈ ಡಿಫ್ರೆಂಟ್ ವೇಸ್ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಸೊ ಇಲ್ಲಿ ಇವರಿಬ್ಬರು ಯಾರು, ಅಧರ್ಮ ಮತ್ತೆ ವೃಷ. ಯಾರು ಇವರಿಬ್ಬರು ಬ್ರಹ್ಮನ ಮಕ್ಕಳು. ಸೊ ಇಲ್ಲಿ ಬಹಳ ಒಂದು ಪಾಯಿಂಟ್ ಹೇಳ್ತಾ ಇರೋದು, ಬ್ರಹ್ಮ ಅಷ್ಟು ದೊಡ್ಡ ವ್ಯಕ್ತಿ, ಭಗವಂತನ ಗುಣಾವತಾರ, ಅವರ ತಂದೆ ಅಂತ ಒಳ್ಳೆ ವ್ಯಕ್ತಿ. ಆದ್ರೆ ನೋಡಿ, ಮಕ್ಕಳು ನೋಡಿ, ಇಲ್ಲಿ ಹುಟ್ಟುತ್ತಾ ಇರೋರು ಯಾರು ಹುಟ್ಟುತ್ತಾ ಇದ್ದಾರೆ, ಅಧರ್ಮ ಮತ್ತೆ ವೃಷ. ಸೊ ಯಾಕೆ ಹೀಗಾಗುತ್ತೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರವರ ಕರ್ಮ. ಸೊ ಹಿಂದೆ ಸೃಷ್ಟಿಯ ಸಮಯದಲ್ಲಿ ನಾವು ಕೇಳ್ತೀವಿ, ನಾರದ ಮುನಿಗಳು ಹಿಂದೆ ಸೃಷ್ಟಿಯ ಸಮಯದಲ್ಲಿ ಏನಾಗಿದ್ರು ಅವರು? ದಾಸಿ ಮಗ. ಆದ್ರೆ ದಾಸಿ ಮಗನಾಗಿದ್ರು ಕೂಡ ಅವರ ಏನ್ ಹೇಳೋದು, ಅವರ ವ್ಯಕ್ತಿತ್ವ ಏನಿತ್ತು, ಅವ್ರು ಅಷ್ಟು ಚಿಕ್ಕ ಮಗುವಾಗಿದ್ದಾಗಲೇ ಹೇಳ್ತಾರೆ, ಅವ್ರು ಯಾವ ಆಟ, ನಾವಂದ್ರೆ ದೊಡ್ಡವರಾದ್ರೂ ನಾವು ಆಟ, ಇವಾಗ ಗೇಮ್ಸ್ ಎಲ್ಲ, ಕಂಪ್ಯೂಟರ್ ಗೇಮ್ಸ್ ಇದೆ, ಇನ್ನೊಂದಿದೆ, ಎಷ್ಟೆಷ್ಟೋ ರೀತಿ ಜನರು ಸಮಯ ವ್ಯರ್ಥ ಮಾಡಕ್ಕೆ ಮೊಬೈಲಲ್ಲೂ ಗೇಮ್ಸ್ ಇದೆ. ಸೊ ಇದೆಲ್ಲ ಚಟಗಳು ಬೆಳೆಸ್ಕೊಳ್ಬಹುದು. ಅಂದ್ರೆ ನಮಗೆ ಜೀವನದ ಇದು ಗೊತ್ತಿಲ್ಲ ನಮ್ಗೆ, ಎಷ್ಟು ಮುಖ್ಯ ಇದು, ಎಷ್ಟು ಸಮಯ ಎಷ್ಟು ಮುಖ್ಯ ಅನ್ನೋದು. ಅದ್ ನಾರದರು ಹೇಳ್ತಾರೆ, ಮಗುವಾಗಿದ್ದಾಗ್ಲೇ ಅವರು ಇದೆಲ್ಲ ಆಟವೆಲ್ಲ ಬಿಟ್ಟು ಅವರು ಯಾರ ಸಂಘ ಮಾಡಿದ್ರು ಆ ಜನ್ಮದಲ್ಲಿ, ಅವರು ದಾಸಿ ಪುತ್ರರಾಗಿದ್ರು ಓಕೆ, ಆದ್ರೆ ಯಾರ ಸಂಘ ಮಾಡಿದ್ರು, ಯಾರ ಸಂಘ ಸಿಕ್ತು ಅವ್ರಿಗೆ ಮೊದಲಿಗೆ? ಅವ್ರಿಗೆ ಗುರುಗಳ ಸಂಘ. ಅದೇ ಯಾರು ಅಂದ್ರೆ ಶುದ್ಧ ಭಕ್ತರು, ಮಹಾಭಾಗವತರು ಅಂತ ಹೇಳ್ತಾರೆ. ಭಕ್ತಿಯಲ್ಲೇ ತುಂಬಾ ಅಂತಿಮ ಶ್ರೇಣಿಯಲ್ಲಿರೋರು. ಕೇಳಿಸ್ತಾ ಇಲ್ಲ ಪ್ರಭುಜಿ, ಕೇಳುದಿಲ್ಲ ಪ್ರಭುಜಿ. ಮ್ಯೂಟ್ ಆಯ್ತು ಪ್ರಭುಜಿ, ಮ್ಯೂಟ್ ಆಯ್ತು. ಕೇಳಿಸ್ತಾ ಇಲ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಮ್ಯೂಟ್ ಆಯ್ತು ಪ್ರಭುಜಿ, ಮ್ಯೂಟ್. ಹರೇ ಕೃಷ್ಣ ಪ್ರಭುಜಿ, ಕೇಳ್ತಾ ಇಲ್ಲ. ಇಲ್ಲ, ಮ್ಯೂಟ್ ಆಗ್ಬಿಟ್ಟಿತ್ತು ಪ್ರಭುಜಿ. ಮ್ಯೂಟ್ ಆಗಿದ್ದೀರಾ? ಅಲ್ಲ, ಇಲ್ಲಿ ಅನ್ಮ್ಯೂಟೇ ಇದೆ. ಇಲ್ಲಿ ಇವಾಗ ಕೇಳ್ತದೆ. ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಮೊಬೈಲ್ ಸಿಗ್ನಲ್ಸ್ ವೀಕ್ ಇದೆ, ಇಲ್ಲಿ ಕಂಪ್ಯೂಟರ್ ಅಲ್ಲಿ ನಾನು ಅದು ವೈಫೈ ಕನೆಕ್ಟ್ ಅದು ಕೂಡ ವೀಕ್ ಇದೆ. ಸೊ ಇದು ಮಧ್ಯ ನಿಮಗೆ ಇವತ್ತು ಡಿಸ್ಟರ್ಬೆನ್ಸ್ ಇರುತ್ತೆ. ರಿಪೀಟ್ ಮಾಡ್ತೀರಾ ಪ್ರಭುಜಿ? ಓಕೆ, ಒಂದು ನಿಮಿಷ ಇರಿ, ಈ ಸಿಗ್ನಲ್ ಬಂದಾಗಿದೆ, ನಾನು ಟ್ರೈ ಮಾಡ್ತೀನಿ ಇವಾಗ. ಒಂದು ನಿಮಿಷ. ಒಂದು ನಿಮಿಷ ಇಷ್ಟೇ. ನಾನು ಇಸ್ಕಾನ್ ಕೊಡ್ತೀನಿ.
ದಯವಿಟ್ಟು ಎಲ್ಲರೂ ಮ್ಯೂಟಲ್ಲಿ ಇರಿ. ನೋಡೋಣ ಈಗ ಸಿಗ್ನಲ್ ಏನೋ ಇಂಪ್ರೂವ್ ಆದ್ರೆ ನೋಡೋಣ. ಈಗ ಎಕೋ ಬರ್ತದೆ ಪ್ರಭು. ಎಕೋ ಬರ್ತಾ ಇದೆ ಪ್ರಭು. ಓಕೆ, ಈಗ ಸರಿ ಇರ್ಬೇಕು ನೋಡಿ. ಈಗ ಚೆಕ್ ಮಾಡಿ ಹೇಗೆ ಹೇಳಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸರಿ ಇದೆ ಅನ್ಸುತ್ತೆ. ಓಕೆ, ಇವತ್ತು ಕಂಪ್ಯೂಟರ್ ಕನೆಕ್ಟ್ ಆಯ್ತು. ಓಕೆ, ಸೊ ನಾವೆಲ್ಲಿದ್ವಿ ಈಗ? ಈ ಇಬ್ಬರು ಬ್ರಹ್ಮನ ಮಕ್ಕಳು ಯಾರು? ಮೃಷಾ ಮತ್ತೆ ಅಧರ್ಮ. ಸೊ ಅವರಿಬ್ಬರು ಮತ್ತೆ ಈ ಕಡೆ ನಾರದ. ಸೊ ಅಲ್ಲಿ ಅವರ ಹೋಲಿಕೆ ಹೇಳ್ತಾ ಇದ್ದಾರೆ. ಒಂದೇ ತಂದೆ, ಒಂದೇ, ಯಾರು ಬೇರೆ ಅಲ್ಲ, ಒಂದೇ ಕುಟುಂಬ. ಆದರೆ ಅಧರ್ಮ ಮತ್ತೆ ಮೃಷಾ ಹೇಗಿದ್ದಾರೆ, ಈ ಕಡೆ ನಾರದರು ಹೇಗಿದ್ದಾರೆ? ಯಾಕೆ ಅಂದ್ರೆ ನಾರದರು ಹಿಂದೆ ಜನ್ಮದಲ್ಲಿ ಅವರು ಅಷ್ಟು ಭಕ್ತಿ ಕಾರ್ಯಗಳು ಮಾಡಿ ಅಲ್ಲೇ ಅವ್ರು ಶುದ್ಧ ಭಕ್ತರಾದದ್ದು. ಮತ್ತೆ ಅಲ್ಲಿಗೆ ಆ ಜನ್ಮದಲ್ಲಿ ಅವ್ರು ಸಿಕ್ಕಿದ ಸಂಘ, ಆ ಸಂಘದಿಂದ ಅವರು ಅಷ್ಟು ಉನ್ನತ ಭಕ್ತರಾದರು. ಆದ್ರೆ ಈ ಮೃಷಾ ಮತ್ತೆ ಅಧರ್ಮ ಅವರು ಹಿಂದಿನ ಜನ್ಮದಲ್ಲಿ ಅವರ ವಿವರಣೆ ಇಲ್ಲ ನಮ್ಗಿಲ್ಲಿ. ಆದ್ರೆ ಅವ್ರು ಇಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಹಿಂದೆ ಜನ್ಮದಲ್ಲಿ ಅವರು ಆತರ ಚಟುವಟಿಕೆಗಳಲ್ಲಿ ಅವರು ಎಕ್ಸ್ಪರ್ಟ್, ನಿಪುಣರಾಗಿದ್ರು. ಮತ್ತೆ ಆತರ ಇಚ್ಛೆ ಏನೋ ಆತರ ಇತ್ತು ಅವ್ರಿಗೆ. ಹಾಗೆ ಭಗವಂತನಿಗೆ ಅವ್ರಿಗೆ ಅದರ ಒಂದು ಅಧಿಕಾರಿಯಾಗಿ ಅಧರ್ಮದ ಸ್ವರೂಪವಾಗಿ ಆ ವ್ಯಕ್ತಿಗೆ ಜನ್ಮ. ಇನ್ನೊಂದು ವ್ಯಕ್ತಿ ಅವರ ಹೆಂಡತಿ ಮೃಷಾ ಅಂದ್ರೆ ಹೇಳ್ತಾ ಇದ್ದಾರೆ ಏನಂದ್ರೆ ಬ್ಲಫಿಂಗ್ ಚೀಟಿಂಗ್, ದಂಬ ಮತ್ತೆ ಮಾಯಾ. ಸೊ ಓಕೆ ಅವ್ರ ಮಕ್ಕಳಾಗಿ ಹುಟ್ಟು ಬರೋದು ನೆಕ್ಸ್ಟ್. ಸೊ ಮೃಷಾ ಮತ್ತೆ ಅಧರ್ಮ, ಅವ್ರ ಮಕ್ಕಳು ಯಾರು? ದಂಬ ಮತ್ತೆ ಮಾಯಾ. ಸೊ ಅವ್ರ ಹೆಸರು ನೋಡಿ. ಸೊ ದಂಬ ಅಂದ್ರೆ ಬಡಾಯಿ ಕೊಚ್ಚುವ. ಸೊ ಒಂದೊಂದ್ಸಲ ನಾವು ನೋಡ್ತೀವಿ, ನಮ್ಮ ಶಾಲೆ ಟೈಮಲ್ಲಿ ಒಬ್ರು ಯಾರೋ ಫ್ರೆಂಡ್ ಇದ್ರು, ನನಗೆ ಒಬ್ರು ಕ್ಲೋಸ್ ಫ್ರೆಂಡ್ ಇದ್ರು ಒಂದ್ ಸಮಯಕ್ಕೆ ಅವರು. ಸೊ ಅವ್ರಿಗೆ ನಾವು ಏನ್ ಕರಿತಾ ಇದ್ವಿ ಅಂದ್ರೆ ಬಂಡಲ್ ಮಾಸ್ಟರ್ ಅಂತ ಕರಿತಾ ಇದ್ವಿ ನಾವು. ಬಂಡಲ್ ಮಾಸ್ಟರ್ ಅಂದ್ರೆ ಏನೋ ಒಂದು ಸೃಷ್ಟಿ ಮಾಡಿ ಏನೋ ಒಂದು ಇದು ಹೇಳೋದು, ತುಂಬಾ ದೊಡ್ಡದಾಗಿ ಒಂದು ಇದಾಗಿ ಹೇಳೋದು. ಸೊ ತುಂಬಾ ಸುಳ್ಳುಗಳು ಹೇಳೋದು. ಸೊ ಈ ರೀತಿ ಸ್ವಲ್ಪ ವ್ಯಕ್ತಿತ್ವ ನೋಡ್ತೀವಿ. ನಮ್ಮಲ್ಲೂ ಸ್ವಲ್ಪ ಇದೆ. ನಾವು ಒಂದೊಂದ್ಸಲ ತುಂಬಾ ಕೊಚ್ಕೊಳ್ತೀವಿ ನಮ್ಮ ಬಗ್ಗೆ. ನಾನು ಈ ತರ ತುಂಬಾ ವಿಶೇಷವಾದ ವ್ಯಕ್ತಿ, ನಾನು ಇಷ್ಟು ಸ್ಪೆಷಲ್, ನಾನು ಈ ದೇಶಕ್ಕೋ ಇಲ್ಲಾಂದ್ರೆ ನಮ್ಮ ಕುಟುಂಬಕ್ಕೋ ನಮ್ಮ ಸಮಾಜಕ್ಕೋ ನಾನೊಂದು ವರ ನಾನು. ಸೊ ಈ ರೀತಿ ನಾವು ಕೊಚ್ಕೊಳ್ತೇವೆ ನಮ್ಮ ಬಗ್ಗೆ. ನಾವು ಇದರ ಸ್ವಭಾವಗಳಿದೆ ನಮ್ಮಲ್ಲಿ. ಅಂದ್ರೆ ಈ ಸ್ವಭಾವಗಳೆಲ್ಲ ಬಂದಿದೆ ಅಂದ್ರೆ ನಾವು ಈ ಅಧರ್ಮ ಪುರುಷರಿದ್ದಾರಲ್ಲ ಅವರ ಪ್ರಭಾವದಲ್ಲಿದ್ದೇವೆ ಅಂತ ಅರ್ಥ. ಸೊ ಇದು ನಮ್ಗೆ ಈ ಪಾಠ ಮುಂದೆ ಬಹಳ ಚೆನ್ನಾಗಿದೆ. 3-4 ಶ್ಲೋಕಗಳ ನಂತರ ಹೇಳ್ತಾರೆ ನಮ್ಮನ್ನೇ ನಾವು ಅನ್ವೇಷಣೆ ಮಾಡ್ಕೊಳ್ಳೋದು, ಇದು ಹೇಗೆ ಮೋಸ ಮಾಡೋದು, ಇದೆಲ್ಲ ಪ್ರವೃತ್ತಿಗಳು ಭೌತಿಕವಾಗಿ ನಮ್ಗೆಲ್ಲ ತುಂಬಿದೆ. ಆಮೇಲೆ ಅಧರ್ಮ ಕೂಡ ನಮ್ಮಲ್ಲಿ. ಸೊ ಹಾಗಾಗಿ ಇದನ್ನ ನಾವೇ ಅನ್ವೇಷಣೆ ಮಾಡ್ಕೊಳ್ಳೋ ಒಂದು ನಮಗೆ ಅವಕಾಶ ಸಿಗುತ್ತೆ ಇದರಿಂದ. ಏನಿವೆ ಅದ್ ನೋಡೋಣ. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಯಾಕಂದ್ರೆ 2-3 ಶ್ಲೋಕಗಳು ಕಂಟಿನ್ಯೂ ಆಗುತ್ತೆ. ಅವ್ರ ಮಕ್ಕಳಾಗಿ ಲೋಭ ಹುಟ್ಟುತ್ತಾರೆ, ಅವ್ರ ಮಕ್ಕಳಾಗಿ ಮೋಸ, ದುರುಕ್ತಿ, ಕೆಟ್ಟ ಮಾತುಗಳು ಹೇಳೋದು ಹುಟ್ಟುತ್ತಾರೆ. ಸೊ ಈ ತರ ಎಲ್ಲ ಕ್ರೋಧ ಹುಟ್ಟುತ್ತಾರೆ. ಮತ್ತೆ ಹಿಂಸಾ, ದ್ವೇಷ ಹೇಗೆ ಹುಟ್ಟುತ್ತಾರೆ, ಅದೆಲ್ಲ ಈಗ ಅವರ ಒಂದು ಡೈನೆಸ್ಟಿ, ಅವರ ಒಂದು ಕುಟುಂಬ, ಅವರ ಒಂದು ಪೀಳಿಗೆ, ಅದರ ವಿವರಣೆ ಇದೆ ಅವರ. ಸೇನೆ ಅದು ನೋಡೋಣ, ನಾಳೆ ನೋಡೋಣ. ಸೊ ಇಲ್ಲಿ ಇವತ್ತೇನೋ ವಿಷಯ ಇತ್ತು ಒಂದು ಭಾವಾರ್ಥದಲ್ಲಿ ಮೇನ್ ಆಗಿ ನಾರದರಂತ ಒಂದು ಕಡೆ ಮಕ್ಕಳು, ಇನ್ನೊಂದು ಕಡೆ ದಂಬ ಅವರೆಲ್ಲ ಬರೋ ಒಂದು ಪೀಳಿಗೆ ಅಂದ್ರೆ ಅಧರ್ಮ ಮತ್ತೆ ಮೃಷಾಯಿಂದ ಬರೋದು. ಸೊ ಎರಡು ಕೂಡ ಬರ್ತಾ ಇದೆ. ಸೊ ಯಾಕೆ ಹಂಗಾಗ್ತಾ ಇದೆ? ಅದು ಅವರವರು ಮಾಡಿದ ಕರ್ಮ, ಅವರವರು ಮಾಡಿದ ಚಟುವಟಿಕೆ, ಅದು ಜನ್ಮ ಅಂತ ಹೋಗುತ್ತೆ. ನಮ್ಮ ತಂದೆ ಒಂದು ಒಳ್ಳೆ ಮನೆತನ ಸಿಗ್ಬೋದು ನಮ್ಗೆ, ಆದರೆ ನಮ್ಮ ವ್ಯಕ್ತಿತ್ವ ಹಾಗೆ ಇದ್ರೆ ನಾನು ಮರುಜನ್ಮದಲ್ಲೂ ನಾನು ಹಾಗೆಯೇ ನಾನು ಮುಂದುವರಿಸ್ತೇನೆ.
ನಾನು ಅಷ್ಟೊಂದು ಪಾಪಿಯಾಗಿದ್ದು, ನಾನು ಅಷ್ಟು ಕ್ರೂರಿಯಾಗಿದ್ದು, ನಾನು ಅಷ್ಟು ಲೋಭಿಯಾಗಿದ್ದು, ನಾನು ಹಾಗಿದ್ರೆ ನಾನು ಮರುಜನ್ಮದಲ್ಲಿ ನನಗೆ ಒಳ್ಳೆಯ ಮನೆತನದಲ್ಲಿ ಕೃಷ್ಣ ಜನ್ಮ ಕೊಟ್ಟರು ಕೂಡ ನಾನು ಹಾಗೆ ಮುಂದುವರಿತೇನೆ. ಅದೇ ರೀತಿ ನಾನು ಅಧರ್ಮಿಯಾಗೇ ಇರ್ತೇನೆ, ಒಂದು ಪಾಪಿಯಾಗೇ ಇರ್ತೇನೆ. ನಾನು ಇನ್ನ ಅದೆಲ್ಲ ಮಾಡ್ತಾ ಇರ್ತೇನೆ. ಸೊ ನಮಗೆ ಇದನ್ನು ಬದಲು ಮಾಡ್ಬೇಕು ನಾವು ಅಂತ ನಮ್ಗೆ ಅನ್ವೇಷಣೆ ಮಾಡೋ ಒಂದು ಪಾಠ ನಮ್ಗೆ ನಾನು ನೋಡ್ಬೋದು. ಓಕೆ, ಇದ್ರ ಮುಂದುವರ್ಸೋಣ, ನಾಳೆ ಇದನ್ನು ಮುಂದುವರ್ಸೋಣ. ಆದ್ರೆ ಇವತ್ತು ವಿಶೇಷ ದಿವಸ. ಇವತ್ತು ವಿಶೇಷ ದಿವಸ ಅಂದ್ರೆ ಮತ್ತೆ ಬರ್ತ್ಡೇ, ವೈಷ್ಣವಿ ಅವ್ರ ಮತ್ತೆ ಬರ್ತ್ಡೇ ಅಂತ ಕೇಳಿದ್ವಿ. ಸೊ ಇಲ್ಲಿ ನಮ್ಮ ಆಚಾರ್ಯರಲ್ಲಿ ಸನಾತನ್ ಗೋಸ್ವಾಮಿ. ಯಾರು ಸನಾತನ್ ಗೋಸ್ವಾಮಿ? ಗೋಸ್ವಾಮಿಗಳಲ್ಲಿ ಒಬ್ಬರು ಪ್ರಭುಜಿ. ಎಸ್, ವೆರಿ ನೈಸ್. ಸೊ ಗೋಸ್ವಾಮಿಗಳು ಎಷ್ಟು ಜನ ಗೋಸ್ವಾಮಿಗಳಿದ್ದಾರೆ? 6 ಜನ ಗೋಸ್ವಾಮಿಗಳು. 6 ಜನ ಗೋಸ್ವಾಮಿಗಳು. ಸೊ ಇವರು ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. ಅವರು ಅಣ್ಣ ತಮ್ಮಂದಿರು. ಸೊ ಅದರಲ್ಲೂ ಅಣ್ಣ ಸನಾತನ ಗೋಸ್ವಾಮಿ. ಸೊ ರೂಪ ಗೋಸ್ವಾಮಿ ಅವರು ಲೀಡರ್ ಅಂತ ಹೇಳೋದು, ಅವ್ರ 6 ಜನದಲ್ಲಿ ಆ ರೀತಿ ರೂಪಾನುಗ ಅಂತ. ಬಟ್ ಸ್ಟಿಲ್ ಇದರಲ್ಲಿ ಅಣ್ಣ ತಮ್ಮಂದರಲ್ಲಿ ತಮ್ಮ ಯಾವಾಗಲೂ ಅಣ್ಣನ ಹೆಚ್ಚು ಮರ್ಯಾದೆ ಕೊಡೋದು, ಮತ್ತೆ ಅಣ್ಣನನ್ನು ಗುರು ಸ್ವೀಕರಿಸೋದು. ರೂಪ ಗೋಸ್ವಾಮಿ ಯಾವಾಗಲೂ ಸನಾತನ ಗೋಸ್ವಾಮಿ ಅವರ ತಮ್ಮನಾಗಿ ಅವರು ಇದ್ದದ್ದು. ಆದ್ರೂ ಕೂಡ ರೂಪ ಗೋಸ್ವಾಮಿ ಚೀಫ್ ಅಂತ ನಾವ್ ಹೇಳ್ತೇವೆ, ಗೋಸ್ವಾಮಿಯರಲ್ಲಿ ಅವರು ಮುಖಂಡರು ಅಂತ. ಸೊ ಅವ್ರದ್ದು ಇವತ್ತು ಅವ್ರದ್ದು ಗುರುಪೂರ್ಣಿಮೆ ಮಾತಾ ಗುರುಪೂರ್ಣಿಮಾ ಕೂಡ ಇದೆ ಇವತ್ತು ಬಹಳ ಸಿಗ್ನಿಫಿಕೆನ್ಸ್ ಇವತ್ತು. ಓಕೆ, ಶ್ರೀಲ ಸನಾತನ್ ಗೋಸ್ವಾಮಿ ಡಿಸಪಿಯರೆನ್ಸ್ ಅವರ ತಿರೋಭಾವ ದಿವಸ. ಸೊ ಆಕ್ಚುಲಿ ಈ ಸಾಮಾನ್ಯವಾಗಿ ನಾವು ಇದನ್ನ ಹಬ್ಬ ಅಂತ ಅನ್ಕೊಳ್ಳೋದಿಲ್ಲ, ಆದ್ರೆ ಶುದ್ಧ ಭಕ್ತಿ ಕಾರಣ ಅವ್ರದ್ದು ಅದು ಕೂಡ ಒಂದು ಹಬ್ಬನೇ. ಯಾಕಂದ್ರೆ ಅವರ ಜೀವನ ಅಷ್ಟು ಇದಾಗಿ ಸೊಗಸಾಗಿ, ಅಷ್ಟು ಪುಣ್ಯ ಅಷ್ಟು ಇದ್ರಲ್ಲಿ ಇದ್ದದ್ದು ಅಂದ್ರೆ, ದಿವ್ಯವಾಗಿದ್ದದಂದ್ರೆ ಅವರು ದೇಹತ್ಯಾಗ ಮಾಡಿದ ಕೃಷ್ಣ ಹತ್ರ ಹೋಗ್ತಾ ಇದ್ದಾರೆ ಅವ್ರು ಅಷ್ಟೇ. ಸೊ ಹಾಗೆ ಏನು ಇದಿಲ್ಲ ಅವ್ರದ್ದೇ. ನಮಗೆ ನಷ್ಟ ಡೆಫಿನೆಟ್ಲಿ, ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅವರು. ಆದ್ರೆ ಅವ್ರು ಮತ್ತೆ ಭಗವಂತನ ನಿತ್ಯ ಲೀಲೆಯಲ್ಲಿ ಅವ್ರು ಸೇರ್ತಾ ಇದ್ದಾರೆ. ಭಗವಂತನ ಆದೇಶದಿಂದ ಅವ್ರು ಬಂದು ಅವ್ರ ಕಾರ್ಯ ಮಾಡಿದ್ರು, ಮತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಇವತ್ತು ಅವ್ರನ್ನ ಸ್ಮರಿಸಬಹುದು ನಾವು ಅವ್ರನ್ನ. ಸೊ ಅವ್ರ ಬಗ್ಗೆ ಸ್ವಲ್ಪ ನಂಗೆ ಎಷ್ಟು ಗೊತ್ತು ನಾನು ಹೇಳಕ್ಕೆ ಪ್ರಯತ್ನ ಪಡ್ತೇನೆ ನಾನು. ಸೊ ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. ಸೊ ಸನಾತನ ಗೋಸ್ವಾಮಿಗಳು ಶ್ರೀ ಚೈತನ್ಯ ಮಹಾಪ್ರಭು ಶಿಷ್ಯರು ಅವರು. ಆದರೆ ಅವರ ಇದ್ರಲ್ಲಿ ನೋಡಿದ್ರೆ ಸಮಕಾಲಿಕರು ಅಂತ ಹೇಳ್ಬೋದು. ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ವರ್ಷ 15ನೇ ಶತಮಾನ 1486. 1486. ಸನಾತನ ಗೋಸ್ವಾಮಿ ಅವರು ಹುಟ್ಟಿದ್ದು 1484 ಅನ್ಕೊಳ್ತೇನೆ. ರೂಪ ಗೋಸ್ವಾಮಿ ಮೋಸ್ಟ್ಲಿ 1489 ಇರ್ಬೇಕು. ರಘುನಾಥ್ ದಾಸ್ ಗೋಸ್ವಾಮಿ ಕೂಡ 1489 ಏನೋ ಬರುತ್ತೆ. ಅಂದ್ರೆ ಚೈತನ್ಯ ಮಹಾಪ್ರಭುಗೆ ಸ್ವಲ್ಪ ಕಿರಿಯರಾಗಿ ಹುಟ್ಟೋದು. ಸನಾತನ ಗೋಸ್ವಾಮಿ ಸ್ವಲ್ಪ 1-2 ವರ್ಷ ಅಷ್ಟೇ ವ್ಯತ್ಯಾಸ. ಆದರೆ ಅವ್ರು ಹುಟ್ಟಿದ್ದೆಲ್ಲಿ? ಅವರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಬಂಗಾಲಲ್ಲಿ, ವೆಸ್ಟ್ ಬೆಂಗಾಲಲ್ಲಿ. ಆದ್ರೆ ಮೂಲತಃ ಅವರು ಕರ್ನಾಟಕದವರು. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರ ಹಿರಿಯರು, ಅವರ ಇದಿದೆ, ವಂಶಜ ಇದಿದೆ, ಲೈನ್ ಇದೆ. ಅವರು 12ನೇ ಶತಮಾನ 11ನೇ ಶತಮಾನದಲ್ಲಿ ಅವರ ಪೂರ್ವಿಕರು ಇಲ್ಲಿಂದ ಕರ್ನಾಟಕ ಬ್ರಾಹ್ಮಣರು ಅಂತ ಹೇಳ್ತಾರೆ. ಅವ್ರು ಇಲ್ಲಿಂದ ಅವರು ಅಲ್ಲಿ ಹೋಗಿದ್ದವರು, ಬೆಂಗಾಲ್ಗೆ ಹೋಗಿದ್ದವರು. ಆದ್ರೆ ಅಲ್ಲಿ ಹೋಗಿ ಅವರು ಎಷ್ಟೋ ಒಂದು ಅಲ್ಲಿ ರಾಜರ ಇದು ಕಾನ್ಫಿಡೆನ್ಸ್, ಅಲ್ಲಿ ಮುಸ್ಲಿಂ ಆಳ್ವಿಕೆ ಶುರು ಆಗಿತ್ತು ಆ ಟೈಮಲ್ಲಿ. ಆತರ ತುಂಬಾ ಅವ್ರಿಗೆ ಇವ್ರನ್ನ ಅವ್ರು ಗುರುತಿಸ್ಬಿಟ್ಟು ಒಂದ್ ರೀತಿಯಲ್ಲಿ ಹೇಳ್ತಾರೆ, ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿನ ಅವರು ರಾಜ, ಯಾರು ಮುಸ್ಲಿಂ ರಾಜ ಇರ್ತಾನೆ ಈ ಬೆಂಗಾಲ್, ಅವಾಗ ಈಸ್ಟ್ ಬೆಂಗಾಲ್, ಬಾಂಗ್ಲಾದೇಶ್ ಎಲ್ಲ ಸೇರಿ ಅಲ್ಲಿ ಯಾವ ನಾರ್ತ್ ಈಸ್ಟ್, ತ್ರಿಪುರ, ಬಹಳ ದೊಡ್ಡ ದೇಶ ಆಗ ಬೆಂಗಾಲ್ ದೇಶ ಅಂದ್ರೆ. ಪಾರ್ಟ್ ಆಫ್ ಬಿಹಾರ್, ಸ್ವಲ್ಪ ಒರಿಸ್ಸಾ ಅದೆಲ್ಲನೂ ಕೂಡ. ಸೊ ಆ ದೇಶದ ರಾಜ, ಆ ರಾಜ ಇವರನ್ನ ನೋಡ್ತಾರೆ, ತುಂಬಾ ಬುದ್ಧಿವಂತ ವ್ಯಕ್ತಿಗಳು ಅಂತ. ಆಮೇಲೆ ಈ ವ್ಯಕ್ತಿ ಏನ್ ಮಾಡ್ತಾರೆ, ರಾಜ ಇವರನ್ನು ಇದ್ ಮಾಡ್ತಾರೆ, ಥ್ರೆಟನ್ ಮಾಡ್ತಾರೆ. ಒಂದ್ಸಲ ಥ್ರೆಟನ್ ಮಾಡಿ, ನೀವು ನನ್ನ ಮಂತ್ರಿಗಳಾಗ್ಬೇಕು, ನೀವು ಆಗ್ಲಿಲ್ಲ ಅಂದ್ರೆ ನಿಮ್ಮ ಹಿಂದೂ ವಂಶಕ್ಕೆ ನಾನು, ಯಾಕಂದ್ರೆ ಅವ್ರು ಆಗ್ಲೇ ಕೊಡ್ತಾ ಇದ್ರು, ತುಂಬಾ ಇದು ತೊಂದರೆ ಕೊಡ್ತಾ ಇದ್ರು. ಹಾಗೆ ಆ ಒಂದು ಇದರಿಂದ ಇವರೇನ್ ಮಾಡ್ತಾರೆ, ಅವರ ಸರ್ವಿಸ್ಗೆ ಸೇರ್ಕೊಡ್ತಾರೆ, ಸೇವೆಗೆ ಅವ್ರ ಮಂತ್ರಿಗಳಾಗ್ತಾರೆ. ಯಾರು? ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಇಬ್ರು ಕೂಡ. ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಆತರ ಹೋಗೋದಕ್ಕೆ. ಆದ್ರೆ ಸನ್ನಿವೇಶ, ಇಲ್ಲ ನಾವ್ ಈ ತರ ಹೋಗಿ ಒಪ್ಲಿಲ್ಲ ಅಂದ್ರೆ ಇವ್ರು ಎಷ್ಟೋ ಜನರ ಇದ್ ಮಾಡ್ತಾರೆ,
ಕೊಲ್ತಾರೆ, ಏನೋ ಮಾಡ್ತಾರೆ, ಎಲ್ಲ ಅಧರ್ಮ ಚಟುವಟಿಕೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ತೊಂದರೆ ಕೊಡ್ತಾರೆ. ಅದರಿಂದ ಅವ್ರಿಗೆ ಅವ್ರ ಸೇವೆ, ಅವ್ರ ಗೌರ್ಮೆಂಟ್ ಸರ್ವಿಸ್ ಜಾಯಿನ್ ಆಗ್ತಾರೆ. ಆದ್ರೆ ಜಾಯಿನ್ ಆದ್ಮೇಲೆ ಎಷ್ಟು ನಿಷ್ಠಾವಂತವಾಗಿ ಅವ್ರು ಕೆಲಸ ಮಾಡ್ತಾರೆ. ಕೇಳಿಸ್ತಾ ಇಲ್ಲ ಪ್ರಭುಜಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಓಕೆ. ಸೊ ಎಷ್ಟು ನಿಷ್ಠಾವಂತರಾಗಿ ಅವ್ರಿಗೆ ಮಂತ್ರಿಯಾಗಿ ಅವ್ರಿಗೆ ಸೇವೆ ಇದು ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಆ ರಾಜನು ಕೂಡ ಇವರನ್ನು ಅಣ್ಣ ತಮ್ಮಂದಿರು ಅಂತ ಅನ್ಕೊಳ್ತಾ ಇದ್ರು. ಅಂದ್ರೆ ಸಹೋದರರು ಆ ರೀತಿಯಲ್ಲಿ ನೋಡ್ತಾ ಇದ್ರು ಆ ರಾಜ. ನವಾಬ್ ಹುಸೇನ್ ಶಾ ಸನಾತನ್ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿನ ಅಷ್ಟು ಕಾನ್ಫಿಡೆಂಟ್. ಅಂದ್ರೆ ಅವರು ಇಷ್ಟ ಇರ್ಲಿಲ್ಲ, ಬಟ್ ಆದ್ರೆ ಎನಿವೆ ಈಗ ಸನ್ನಿವೇಶ ಹೀಗಿದೆ. ಆಮೇಲೆ ಮಂತ್ರಿ ಅಂದ್ರೆ ಎಷ್ಟು ಹೊಣೆಗಾರಿಕೆ ಇದೆ, ಎಷ್ಟು ಕರ್ತವ್ಯಗಳು ಇದೆ. ಸೊ ಅವರು ಅದನ್ನ ಎಷ್ಟು ನಾಜೂಕಾಗಿ ಮಾಡ್ತಾ ಇದ್ರು ಅಂದ್ರೆ ಹೇಳ್ತಾರೆ, ರಾಜನಿಗೂ ತುಂಬಾ ಸಂತೋಷ ಆಗಿ ಅವನು ನಾನೇನು ನಮ್ಮ ರಾಜ್ಯಭಾರ ಮಾಡೋದು ನಾನೇನು ಇದ್ ಮಾಡೋದು ಬೇಕಾಗಿಲ್ಲ. ಸೊ ಅವನ ಆನಂದದಲ್ಲಿ, ಅವನ ಇಂದ್ರಿಯ ಸುಖದಲ್ಲಿ ತೊಡ್ಕೊಂಡಿದ್ದ ರಾಜ. ಆ ತರ ಇವರು ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಇವ್ರಿಗೆ ಅವರು ಇದ್ದರು ಸನಾತನ ಗೋಸ್ವಾಮಿ ಇವರು. ಆದ್ರೆ ಒಂದು ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಅವರ ಇದು ಸ್ಟಾರ್ಟ್ ಮಾಡ್ತಾರೆ, ಸಂಕೀರ್ತನೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ. ಇನ್ನ ಹೇಗೋ ನಾವು ಈ ರೀತಿಯ ಒಂದು ಸಂಬಂಧ, ಅಧರ್ಮದ ವ್ಯಕ್ತಿ ಅವರ ಸೇವೆಯಲ್ಲಿದ್ದೇವೆ ನಾವು, ಸಾಕು ನಮಗೆ. ಸೊ ಕೃಷ್ಣ ನಮಗೆ ಇದರಿಂದ ಬಿಡುಗಡೆ ಕೊಟ್ಟು ನಾವು ಚೈತನ್ಯ ಮಹಾಪ್ರಭು ಸೇವೆಗೆ ಹೋಗ್ಬೇಕು ಅಂತ ಅವ್ರಿಗೆ ಇಚ್ಛೆ ಆಗುತ್ತೆ. ಸೊ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ತನ್ನ ನಂತರ ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಜಗನ್ನಾಥ್ಪುರಿಗೆ ಬರ್ತಾರೆ. ಸೊ ಜಗನ್ನಾಥ್ಪುರಿಗೆ ಬಂದ್ಮೇಲೆ ಚೈತನ್ಯ ಮಹಾಪ್ರಭು ಮೊದಲನೇ ಬಾರಿ ಬೃಂದಾವನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಸನ್ಯಾಸ ಸ್ವೀಕರಿಸಿದ ತಕ್ಷಣವೇ ಬೃಂದಾವನಕ್ಕೆ ಹೋಗ್ಬೇಕು ಅಂತ. ಆದ್ರೆ ನಿತ್ಯಾನಂದ ಪ್ರಭು ಏನ್ ಮಾಡ್ತಾರೆ, ಅವ್ರ ದಾರಿ ತಪ್ಪಿಸ್ಬಿಟ್ಟು ಅವ್ರ ತಾಯಿಗೆ ಮತ್ತೆ ಒಮ್ಮೆ ಅವ್ರಿಗೆ ಮಗನನ್ನು ನೋಡ್ಬೇಕು ಅಂತ ಅವಕಾಶ ಸಿಗ್ಬೇಕು ಅಂತ ಅವರೊಂದು ಚೈತನ್ಯ ಮಹಾಪ್ರಭು ಮಿಸ್ಲೀಡ್ ಮಾಡಿ ಎಲ್ಲ ಮಾಡ್ತಾರೆ. ಆಮೇಲೆ ಭಕ್ತರು ಎಲ್ಲ ಭೇಟಿ ಮಾಡ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭು ತಾಯಿ ಆಜ್ಞೆ ಮೇಲೆ ಜಗನ್ನಾಥ್ಪುರಿಗೆ ಬಂದ್ಬಿಡ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭು ವೃಂದಾವನಕ್ಕೆ ಹೋಗ್ಬೇಕು, ನಾನು ನೋಡಿಲ್ಲ ವೃಂದಾವನ. ಸೊ ಆ ಸಲ ಸೆಕೆಂಡ್ ಟೈಮ್ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭು ಈ ಮಾರ್ಗದಲ್ಲಿ ಬರ್ತಾರೆ, ಬಂಗಾಲ ಮಾರ್ಗದಲ್ಲಿ. ಈ ಗಂಗಾ ನದಿ ಬಂದು ಬಂಗಾಲದಲ್ಲಿ ಬಂಗಾಲ ಕೊಲ್ಲಿಗೆ ಸೇರುತ್ತೆ ಅದು. ಸೊ ಅವ್ರು ಯೋಚನೆ ಮಾಡ್ತಾರೆ, ಈ ಮಾರ್ಗದಲ್ಲಿ ಹೋಗಿ ನಾನು ಎಲ್ಲ ತೀರ್ಥಕ್ಷೇತ್ರಗಳು ನೋಡ್ಕೊಂಡು ವೃಂದಾವನಕ್ಕೆ ಪ್ರಯಾಗ ಹೋಗಿ ಅಲ್ಲಿಂದ ವೃಂದಾವನಕ್ಕೆ ಹೋಗೋಣ, ಯಮುನಾಗಿ ಹೋಗೋಣ. ಸೊ ಅವರು ಬೆಂಗಾಲ್ಗೆ ಕಡೆಯಿಂದ ಮಾರ್ಗದಲ್ಲಿ ಬರ್ತಾರೆ. ಸೊ ಬಂದಾಗ ಹೇಳ್ತಾರೆ, ಅವ್ರು ಬಂದಿದ್ದ ಮುಖ್ಯ ಕಾರಣ ಇವರಿಬ್ಬರನ್ನು ಉದ್ಧರಿಸ್ಲಿಕ್ಕೆ. ಯಾರು? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ಆದರೆ ವೃಂದಾವನಕ್ಕೆ ಹೋಗೋ ನೆಪ ಇಟ್ಕೊಂಡು ಚೈತನ್ಯ ಮಹಾಪ್ರಭು ಬರ್ತಾರೆ ಮತ್ತೆ. ಸೊ ಆಗ ನವದ್ವೀಪಕ್ಕೂ ಬರ್ತಾರೆ. ಆದ್ರೆ ಅವ್ರ ತಾಯಿ ಹತ್ರ ಹೋಗೋದಿಲ್ಲ, ಯಾಕಂದ್ರೆ ಸನ್ಯಾಸ ಸ್ವೀಕರಿಸ್ಬಿಟ್ಟಿದ್ದಾರೆ. ಈಗ ತಾಯಿ ಬಂದು ಭೇಟಿ ಮಾಡ್ತಾರೆ, ನೋಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಆದ್ರೆ ಹೆಂಡತಿ ಎಲ್ಲ ಆಗ್ಲೇ ಅವರು ಸನ್ಯಾಸ ಧರ್ಮದಲ್ಲಿ ನೋಡುವಾಗಿಲ್ಲ, ಅವ್ರ ಜೊತೆ ಇದು ಮಾಡುವಾಗಿಲ್ಲ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಸೊ ಆ ಮಾರ್ಗದಲ್ಲಿ ಅವರು ಈ ರಾಮಕೇಲಿಗೆ ಹೋಗ್ತಾರೆ. ರಾಮಕೇಲಿ ಅಂದ್ರೆ ಅದು ಈ ಬಂಗಾಲ್ನ ರಾಜಧಾನಿ ಆ ಟೈಮಲ್ಲಿ. ಯಾವಾಗ? ಈ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಈ ನವಾಬ್ ಹುಸೇನ್ ಶಾ ಅವರ ರಾಜಧಾನಿ. ಸೊ ಅಲ್ಲಿ ಇವರಿಬ್ಬರು ಇರ್ತಾರೆ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ಸೊ ಇವರು ಬರೋ ಮಾರ್ಗದಲ್ಲೇ ಆ ರಾಜನು ಕೇಳ್ತಾನೆ, ಇಷ್ಟು ಈ ವ್ಯಕ್ತಿಗೆ ಚೈತನ್ಯ ಮಹಾಪ್ರಭುಗೆ ಜನರ ಮೇಲೆ ಜನರು ಅಷ್ಟು ಆಕರ್ಷಣೆಗೊಳ್ತಾರೆ, ಮತ್ತೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ. ಚೈತನ್ಯ ಮಹಾಪ್ರಭು ಹೋಗ್ತಾ ಇದ್ರೆ ಸೆಕೆಂಡ್ ಟೈಮ್ ಪರ್ಟಿಕ್ಯುಲರ್ ಚೈತನ್ಯ ಮಹಾಪ್ರಭು ನವದ್ವೀಪದಲ್ಲಿ ಇದ್ದಾಗಲೇ ಅಲ್ಲಿ ನೀವು ಕೇಳಿದಾಗೆ ಚಾಂದ್ ಕಾಜಿ ಮೇಲೆ ವಿರೋಧ ಮಾಡಿ ಲಕ್ಷಾಂತರ ಜನ ಸೇರಿಸಿರ್ತಾರೆ ಚೈತನ್ಯ ಮಹಾಪ್ರಭು. ನಂತರ ಅದು ಗೃಹಸ್ಥ ಜೀವನದಲ್ಲಿ ಚೈತನ್ಯ ಮಹಾಪ್ರಭು ಮಾಡಿತ್ತು. ಮತ್ತೆ ಸಂಕೀರ್ತನೆಯನ್ನ ಪ್ರಚಾರ ಮಾಡಿರ್ತಾರೆ. ಮತ್ತೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ಮೇಲೆ ಅವ್ರು ಜಗನ್ನಾಥ್ಪುರಿಗೆ ಬರ್ತಾರೆ. ಮತ್ತೆ ಇಲ್ಲಿ ಸೆಕೆಂಡ್ ಟೈಮ್ ಬಂಗಾಲಕ್ಕೆ ಬಂದಾಗ ಜನರು ಹೆಚ್ಚು ಮಟ್ಟಿಗೆ ಅವಾಗ ಚೈತನ್ಯ ಮಹಾಪ್ರಭುವನ್ನು ಗುರುತಿಸ್ತಾರೆ. ಎಲ್ಲರೂ ಗುರುತಿಸಿ ಚೈತನ್ಯ ಮಹಾಪ್ರಭು ಸಂಕೀರ್ತನ ಆಂದೋಲನವನ್ನು ಅಷ್ಟು ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ. ಸೊ ಅದರ ವಿವರಣೆ ಇದೆ ಚೈತನ್ಯ ಭಾಗವತದಲ್ಲಿ, ಚೈತನ್ಯ ಚರಿತಾಮೃತ ಅಲ್ಲಿ. ಬಂಗಾಲ ಹಳ್ಳಿಗಳೇ ಚೈತನ್ಯ ಮಹಾಪ್ರಭುನ ಅವ್ರಿಗೆ ನೋಡಕ್ ಬರ್ತಾರೆ, ಅಷ್ಟು ಆಕರ್ಷಣೆಗೊಳ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭು ನೋಡಿ ಅವರು ಹರೇ ಕೃಷ್ಣ ಸಂಕೀರ್ತನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಹರಿ 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 ಅಂತೆಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಆ ರಾಜನಿಗೆ ಸುದ್ದಿ ಹೋಗಿರುತ್ತೆ. ಸೊ ರಾಜನಿಗೆ ಅನ್ಸುತ್ತೆ, ನಾನು ಶ್ರೀಮಂತ, ನಾನು ರಾಜ, ಮಹಾರಾಜ, ಜನರು ನಾನು ಎಲ್ಲೋದ್ರು ಕೂಡ ಬರ್ತಾರೆ. ಯಾಕಂದ್ರೆ ರಾಜರಿಂದ ನಮ್ಗೆ ಏನೋ ಬೇಕು, ಅವರಿಂದ ಏನಾದ್ರು ಕಾಣಿಕೆ ಬೇಕು, ಅವರಿಂದ ಏನೋ ಒಂದು ಸೌಲಭ್ಯ ಬೇಕು, ಸೌಕರ್ಯ ಬೇಕು. ಆದ್ರೆ ಈ ವ್ಯಕ್ತಿ ಫಕೀರ ಅಂದ್ರೆ ಒಂದು ಸಾಧು. ಚೈತನ್ಯ ಮಹಾಪ್ರಭು ಎಲ್ಲ ತ್ಯಜಿಸ್ಬಿಟ್ಟಿದ್ದಾರೆ, ಸನ್ಯಾಸಿ ಹತ್ರ ಏನಿದೆ ವಿಶೇಷತೆ? ಈ ಜನರು ಆ ರೀತಿ ಒಂದು ಗುಂಪಿನಲ್ಲಿ ಅವ್ರ ಹಿಂದೆ ಹೋಗ್ತಾ ಇದ್ದಾರಲ್ಲ, ಸಾವಿರಾರು ಲಕ್ಷಾಂತರ ಮಂದಿ ಹೋಗ್ತಾ ಇದ್ದಾರಲ್ಲ. ಸೊ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅವನು ಕೂಡ ಗುರುತಿಸ್ತಾರೆ ನವಾಬ್ ಹುಸೇನ್ ಶಾ. ಸೊ ನಂತರ ನವಾಬ್ ಹುಸೇನ್ ಶಾ ಕೇಳ್ತಾರೆ ಇವ್ರಿಗೆ, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಕೇಳ್ತಾರೆ ಅನ್ಕೊಳ್ತೇನೆ, ಏನಿದು ಈ ವ್ಯಕ್ತಿ ಯಾರು?
ಈ ವ್ಯಕ್ತಿ ಚೈತನ್ಯ ಮಹಾಪ್ರಭು ಯಾರು, ಏನೋ ವಿಶೇಷ ವ್ಯಕ್ತಿ ಇರ್ಬೇಕು ಈ ವ್ಯಕ್ತಿ, ಯಾಕೆ ಇಷ್ಟು ಜನ ಅವ್ರ ಹಿಂದೆ ಹುಚ್ಚಾಗಿದ್ದಾರೆ. ಸೊ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನು ರಾಜ. ರಾಜ ಅಂದ್ರೆ ಆಕ್ಚುಲಿ ಭಗವಂತನ ಕೃಷ್ಣನ ಪ್ರತಿನಿಧಿ, ನರದೇವ. ಸೊ ಹಾಗೆ ಅವ್ರು ಹೇಳ್ತಾರೆ, ನೀನೇ ನಿನ್ನ ಮನಸ್ಸನ್ನು ಕೇಳು, ನಿನಗೆ ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಾರೆ, ಇರ್ಬೇಕು ನಿಮ್ಮ ಹಿಂದೂ ಧರ್ಮದಲ್ಲಿ ನೀವು ಹೇಳ್ತೀರಲ್ಲ, ನೀವು ವಿಷ್ಣು ಕೃಷ್ಣ ಪರಮಪುರುಷ ಅಂತ ಹೇಳ್ತೀರಾ, ನೀವೇನೋ ದೇವರು ಅಂತ, ಈ ವ್ಯಕ್ತಿ ಅವರೇ ಇರಬೇಕು ಅಂತ. ಆಕ್ಚುಲಿ ಆ ವ್ಯಕ್ತಿಗೂ ಕೂಡ ನವಾಬ್ ಹುಸೇನ್ ಶಾಗೆ ಒಂದು ಸಂಶಯ ಬರುತ್ತೆ. ಆದ್ರೆ ನೆಕ್ಸ್ಟ್ ಜಾಸ್ತಿ ಹೇಳೋದಿಲ್ಲ ಸನಾತನ ಗೋಸ್ವಾಮಿ ಅವರು, ಯಾಕಂದ್ರೆ ಆ ವ್ಯಕ್ತಿತ್ವ ಅಧರ್ಮ ವ್ಯಕ್ತಿತ್ವ ನವಾಬ್ ಹುಸೇನ್ ಶಾ. ಸೊ ಅವ್ರು ಜಾಸ್ತಿ ಮುಂದುವರಿಸೋದಿಲ್ಲ ಅದ್ರ ಬಗ್ಗೆ, ಅಲ್ಲಿಗೆ ಬಿಡ್ತಾರೆ ಅದನ್ನ. ನಂತರ ಚೈತನ್ಯ ಮಹಾಪ್ರಭು ರಾಮಕೇಲಿಗೆ ಹೋಗ್ತಾರೆ. ರಾಮಕೇಲಿಗೆ ಹೋದಾಗ ಅಲ್ಲೂ ಕೂಡ ಸೇಮ್ ರಾಜಧಾನಿ, ಮುಸ್ಲಿಂ ನವಾಬಿನ ರಾಜಧಾನಿ. ಸಾವಿರಾರು ಲಕ್ಷಾಂತರ ಜನ ಚೈತನ್ಯ ಮಹಾಪ್ರಭು ಹತ್ರ ಬರ್ತಾರೆ. ಸೊ ಅವಾಗ ಒಂದು ರಾತ್ರಿ ಇವರಿಬ್ಬರು ಬರ್ತಾರೆ. ಯಾರು ಬರ್ತಾರೆ? ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. ಅವರು ಗುಪ್ತವಾಗಿ ಬರ್ತಾರೆ ಅಂದ್ರೆ ನಾವು ಮಂತ್ರಿಗಳು, ಈ ರಾಜನ ಇದು ಅಂತ ಬರೋದಿಲ್ಲ ಅವರು. ಯಾಕೆ ರಾಜನಿಗೆ ಗೊತ್ತಾಗುತ್ತೆ, ಅಯ್ಯೋ ಇವ್ರು ಹೋಗ್ತಾರೆ, ನನ್ನ ಮಂತ್ರಿಗಳು ಹೋಗಿದ್ದಾರೆ ಅವ್ರ ಹತ್ರ ಅಂತ. ಸೊ ಇವರಿಬ್ಬರು ಹೋಗ್ತಾರೆ. ಇವರಿಬ್ಬರು ಒಂದು ರಾತ್ರಿ ಸಮಯದಲ್ಲಿ ಬೇರೆ ವೇಷದಲ್ಲಿ ಹೋಗಿ ಚೈತನ್ಯ ಮಹಾಪ್ರಭು ಭೇಟಿ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಗೊತ್ತು, ಚೈತನ್ಯ ಮಹಾಪ್ರಭು ಬಂದದ ಕಾರಣನೇ ಇವ್ರನ್ನ ಉದ್ಧರಿಸ್ಲಿಕ್ಕೆ, ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿನ. ಸೊ ಚೈತನ್ಯ ಮಹಾಪ್ರಭು ಅವಾಗ ಇವರು ನಮಸ್ಕರಿಸ್ತಾರೆ ತುಂಬಾ ಒಂದು ನಮ್ರವಾಗಿ. ಹಿಂದೆ ಹೇಳ್ತಾರೆ, ನಮ್ರವಾಗಿ ಅಂದ್ರೆ ಒಂದು ದರ್ಬೆ ಹುಲ್ಲನ್ನು ಬಾಯಲ್ಲಿ ಇಟ್ಕೊಂಡು ಅವರು ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾನು ನಿಮ್ಮ ಆಶ್ರಯವನ್ನು ಕೋರ್ತಾ ಇದ್ದೇನೆ, ನಾನು ನಿಮಗೆ ಶರಣಾಗಿದ್ದೇನೆ, ಆ ರೀತಿಯ ಒಂದು ಸುವಿದು. ಸೊ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಮಂತ್ರಿಗಳು, ಆದ್ರೆ ಚೈತನ್ಯ ಮಹಾಪ್ರಭು ಹತ್ರ ಅವ್ರು ಆ ರೀತಿ ನಾವು ಏನೂ ಇಲ್ಲ ನಾವು ಅಂತ ಬಂದು ಅವ್ರ ಹತ್ರ ಬಂದು ಶರಣಾಗ್ತಾರೆ. ಸೊ ಚೈತನ್ಯ ಮಹಾಪ್ರಭು ಅವ್ರನ್ನ ಸ್ವೀಕರಿಸ್ಬಿಟ್ಟು ತಕ್ಷಣ ರೂಪ ಗೋಸ್ವಾಮಿಗೆ ಅವರು ಆದೇಶ ಕೊಡ್ತಾರೆ, ನೀನ್ ಬರ್ಬೋದೇನು, ನೀನು ಬಂದು ನನ್ನ ಜೊತೆ ಸೇರ್ಕೊಳ್ಬಹುದು, ನೀನು ನನ್ನ ಸೇವೆಯಲ್ಲಿ ನೀನು ತೊಡಗಬಹುದು. ಆದ್ರೆ ಸನಾತನ ಗೋಸ್ವಾಮಿಗೆ ಅವಾಗ ಇಮಿಡಿಯೇಟ್ ಆಗಿ ತಕ್ಷಣ ಚೈತನ್ಯ ಮಹಾಪ್ರಭು ಅಪ್ಪಣೆ ಕೊಡ್ಲಿಲ್ಲ, ಆದೇಶ ಕೊಡ್ಲಿಲ್ಲ. ಸೊ ಎನಿವೆ ಅವಾಗ ಇವರಿಬ್ರು ಹೇಳ್ತಾರೆ, ಯಾರು ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ಹೇಳ್ತಾರೆ, ನೀವು ಈ ರೀತಿ ಬೃಂದಾವನಕ್ಕೆ ಹೋಗೋದು ಸರಿಯಲ್ಲ. ಸೊ ಬೃಂದಾವನಕ್ಕೆ ಚೈತನ್ಯ ಮಹಾಪ್ರಭು ಹೋಗೋದು ಅಂತ ಬಂದದ್ದವರು, ಆದ್ರೆ ಬರುವಾಗ ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇದ್ರು. ಸೊ ತೀರ್ಥಯಾತ್ರೆಗೆ ಹೋಗುವಾಗ ಈ ರೀತಿ ಹೋಗೋದಲ್ಲ ಇದು. ಅವ್ರು ಚೈತನ್ಯ ಮಹಾಪ್ರಭು ಹೇಳೋದು, ಆಕ್ಚುಲಿ ಚೈತನ್ಯ ಮಹಾಪ್ರಭುಗೆ ಗೊತ್ತು ಇಲ್ಲ, ಮತ್ತೆ ಅವ್ರ ಮೂಲಕ ಚೈತನ್ಯ ಮಹಾಪ್ರಭು ಹೇಳಿಸ್ಕೊಳ್ಳೋದು, ಈ ತರ ಹೋಗೋದು ಸರಿಯಲ್ಲ. ಆಮೇಲೆ ಈ ರೀತಿ ಹೋದ್ರೆ ಈ ರೀತಿ ಯಾರು ಈ ತರ ಮಹಾರಾಜ ಇದ್ದಾನೆ ನವಾಬ್ ಹುಸೇನ್ ಶಾ, ಇಂಥ ವ್ಯಕ್ತಿಗಳು ಕೂಡ ದ್ವೇಷದ ವ್ಯಕ್ತಿಗಳು. ಅವ್ರೇನಾದ್ರು ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾರೆ, ನೀವೇನೋ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದ್ದೀರಾ, ನಮ್ಮ ರಾಜ್ಯ ಸರ್ಕಾರವನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಯಾವಾಗ್ಲೂ ಅದೇ ಆಗೋದು, ಯಾರು ತುಂಬಾ ಒಂದು ಫೇಮಸ್ ಆಗ್ಬಿಟ್ರೆ ಜನರ ಇಮಿಡಿಯೇಟ್ ಆಗಿ ಅನ್ಕೊಳ್ತಾರೆ, ಈ ವ್ಯಕ್ತಿ ತುಂಬಾ ಫೇಮಸ್ ಆಗ್ಬಿಟ್ರೆ ನನ್ನ ಎದುರಾಳಿ ಆಗ್ಬಿಟ್ಟು ನನ್ನನ್ನು ನನ್ನ ಪಟ್ಟದಿಂದ ತೆಗೆದು ಬಿಡ್ತಾನೆ. ಇವಾಗ ನೋಡ್ತೀವಿ ಎಷ್ಟೆಷ್ಟು ದೇಶಗಳಿದೆ, ಪ್ಯೂತಿನ್ ರಷ್ಯಾ ಅಲ್ಲಿದೆಯೋ ಇಲ್ಲಾಂದ್ರೆ ಚೈನಾ ಅಲ್ಲಿದೆಯೋ, ಯಾರಾದ್ರೂ ಸ್ವಲ್ಪ ಪಾಪ್ಯುಲರ್ ಆದ್ರೆ ಅವ್ರನ್ನ ತುಳಿದು ಬಿಡ್ತಾರೆ, ಯಾಕಂದ್ರೆ ಅವ್ರು ನಮ್ಮ ಪದವಿ ಕಿತ್ಕೊಂಡ್ಬಿಡ್ತಾರೆ ಅಂತ. ಸೊ ಎನಿವೆ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಯಾರು ಸಹಾಯ ಕೊಡ್ತಾರೆ ಇವರು ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಅವರು. ಆಗ ಅವ್ರ ಹೆಸರು ದಾಬೀರ್ ಖಾಸ್ ಮತ್ತೆ ಸಾಕರ ಮಲ್ಲಿಕ್. ಅಂದ್ರೆ ಎಷ್ಟರ ಮಟ್ಟಿಗೆ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಸೊ ಎಷ್ಟರ ಮಟ್ಟಿಗೆ ಅವರು ಆ ರಾಜನ ಸೇವೆಯಲ್ಲಿ ಇರ್ತಾರೆ ಅಂದ್ರೆ ಅವ್ರ ಹೆಸರು ಕೂಡ ರಾಜ ಬದಲಿಸ್ಬಿಟ್ಟಿರ್ತಾನೆ, ಹೊಸ ಹೆಸರು ಕೊಟ್ಟಿರ್ತಾನೆ, ಈ ಮುಸ್ಲಿಂ ಹೆಸರು ಕೊಟ್ಟಿರ್ತಾನೆ, ಸಾಕರ ಮಲ್ಲಿಕಾ ಮತ್ತೆ ದಾಬೀರ್ ಖಾಸಾ ಅಂತ. ಸೊ ಎನಿವೆ ಸೊ ಅವ್ರು ಬಂದು ಭೇಟಿ ಮಾಡಿದ್ಮೇಲೆ ಚೈತನ್ಯ ಮಹಾಪ್ರಭುಗೆ ಅವ್ರು ಸಲಹೆ ಕೊಡ್ತಾರೆ, ನೀವು ದಯವಿಟ್ಟು ಈ ರೀತಿ ಹೋಗ್ಬೇಡಿ, ಮತ್ತೆ ಈ ರಾಜ ಎಷ್ಟಾದ್ರೂ ಕೂಡ ಅಧರ್ಮ ವ್ಯಕ್ತಿ. ಸೊ ಅವನು ಇರ್ಬೋದು, ಅವನು ನಮಗೆ ಕೇಳಿರ್ಬೋದು ಇವರು ಭಗವಂತನ ಇಲ್ಲ ಇವರು ಅಷ್ಟು ದೊಡ್ಡ ಸಾಧು ಪುರುಷರಂತ, ಆದರೆ ಇವನ ಮನಸ್ಸು ಸ್ಥಿರವಾಗಿಲ್ಲ. ಯಾಕಂದ್ರೆ ಮನಸ್ಸು ಸ್ಥಿರವಾಗಿರ್ಬೇಕಂದ್ರೆ ಒಬ್ಬ ವ್ಯಕ್ತಿ ಪುಣ್ಯವಂತನಾಗಿರ್ಬೇಕು, ಇಲ್ಲಾಂದ್ರೆ ಮನಸ್ಸು ಅಸ್ಥಿರವಾಗುತ್ತೆ. ಇವಾಗ ನಾವು ಕೇಳ್ತೀವಲ್ಲ ನಾವು ಕಂಸ ಕೂಡ ಒಂದು ಕ್ಷಣದಲ್ಲಿ ಕೃಷ್ಣನ ತಂಗಿಯಾಗಿ ಅವರು ಮಾಯಾದೇವಿ ದುರ್ಗೆ ಹೇಳಿದಾಗ ಅವರು ಸರಿಯಾಗಿ ಬಿಟ್ಟಿರ್ತಾರೆ. ಮತ್ತೆ ನಂತರ ನೆಕ್ಸ್ಟ್ ಡೇ ಅವರೆಲ್ಲ ಸಂಘ ದೋಷ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಇಲ್ಲ ಮತ್ತೆ ನಾವು ಅವರೆಲ್ಲ ಕೊಲ್ಬೇಕು ನಾವು. ಸೊ ಮನಸ್ಸು ಸ್ಥಿರತೆ ಇಲ್ಲ ಅವ್ರಿಗೆ. ಸೊ ಈ ರೀತಿ ನವಾಬ್ ಹುಸೇನ್ ಶಾ ವ್ಯಕ್ತಿ ಅವನು ಗುರುತಿಸಿದ್ರು ಕೂಡ ಇವರಿಬ್ರು ಅವ್ರ ಮಂತ್ರಿಗಳು ಸಲಹೆ ಕೊಡ್ತಾರೆ ಚೈತನ್ಯ ಮಹಾಪ್ರಭುಗೆ, ನೀವು ತಕ್ಷಣ ಇಲ್ಲಿಂದ ಹೊರಟುಬಿಡಿ, ನೀವು ಮತ್ತೆ ಈ ರೀತಿ ಹೋಗ್ಬೇಡಿ, ನೀವು ಎಲ್ಲಿ ಹೋದ್ರು ಕೂಡ ಈ ರೀತಿ ಸಾವಿರಾರು ಜನ ಕರ್ಕೊಂಡು ನೀವು ಹೋಗ್ಬೇಡಿ ನೀವು ಅಂತ ಹೇಳ್ತಾರೆ. ಸೊ ಏನಿವೆ ಚೈತನ್ಯ ಮಹಾಪ್ರಭು ಅವರ ಬಾಯಿಯಿಂದ ಕೇಳಿ ಅವ್ರ ಜಗನ್ನಾಥಪುರಿಗೆ ಮತ್ತೆ ವಾಪಸ್ ಮಾಡ್ತಾರೆ. ಆದ್ರೆ ಅವ್ರು ಬಂದಿದ್ದ ಉದ್ದೇಶ ಏನು, ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಭೇಟಿ ಮಾಡಿ ಅವರಿಗೆ ಬಿಡುಗಡೆ ಕೊಡ್ಲಿಕ್ಕೆ. ಸೊ ರೂಪ ಗೋಸ್ವಾಮಿ ತಕ್ಷಣ ಅವರು ಅವರ ಕೇಂದ್ರದಿಂದ ರಾಜೀನಾಮೆ ಕೊಟ್ಟು ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ.
ಆದ್ರೆ ಸನಾತನ ಗೋಸ್ವಾಮಿಗೆ ಸಿಗ್ಲಿಲ್ಲ. ಚೈತನ್ಯ ಮಹಾಪ್ರಭು ನೇರವಾದ ಒಂದು ಅಪ್ಪಣೆ ಆದೇಶ ಕೊಡ್ಲಿಲ್ಲ. ಸೊ ಸನಾತನ ಗೋಸ್ವಾಮಿಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ ಅವ್ರಿಗೆ. ಈ ಯಾರು ರಾಜ ಇದ್ದಾನೆ, ಅಧರ್ಮ ವ್ಯಕ್ತಿ ಇದ್ದಾನೆ, ನವಾಬ್ ಹುಸೇನ್ ಶಾ ಅಧರ್ಮಿ, ಅವನ ಸೇವೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ. ಆದ್ರೆ ಏನ್ ಮಾಡೋದು, ಚೈತನ್ಯ ಮಹಾಪ್ರಭು ಕೂಡ ನನಗೆ ರೂಪಗೋಸ್ವಾಮಿ ನನ್ನ ತಮ್ಮನ ಕೊಟ್ಟಿದ್ದಾರೆ ಆದೇಶ, ನನಗೆ ಕೊಡ್ಲಿಲ್ಲ ನನಗೆ. ಸೊ ಅವ್ರೇನ್ ಮಾಡ್ತಾರೆ, ಮನೆಯಲ್ಲೇ ಇದ್ದುಕೊಂಡು ಈ ಭಾಗವತವನ್ನು ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಎಷ್ಟೋ ಪಂಡಿತರನ್ನೆಲ್ಲ ಸೇರಿಸ್ಕೊಂಡು, ಭಕ್ತರನ್ನ ಸೇರಿಸ್ಕೊಂಡು ಅವ್ರ ಜೊತೆಗೆ ಡಿಸ್ಕಷನ್, ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ದಿವಸ ಆಗತ್ತೆ, ರಾಜ ಕಾಯ್ತಾನೆ, ಏನು ಬರ್ಲೇ ಇಲ್ಲ ಇವರಿಬ್ಬರು ಕೂಡ. ಸನಾತನ ರೂಪ ಗೋಸ್ವಾಮಿ ಏನೋ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಟ್ರು. ನಾನು ಸ್ವಲ್ಪ ಏನೋ ಅಷ್ಟು ತಗೊಳ್ಳಿಲ್ಲ, ನಾನು ಹೆಂಗೋ ತಪ್ಪಿಸ್ಕೊಂಡ್ಬಿಟ್ರು ಅವರು. ಈಗ ಇವರು ಸನಾತನ ಗೋಸ್ವಾಮಿ ಇವರು ಕೂಡ ಬರ್ತಾ ಇಲ್ಲ, ಏನು ಕಾರಣ? ಸೊ ಸನಾತನ ಗೋಸ್ವಾಮಿ ಏನ್ ಮಾಡ್ತಾ ಇರ್ತಾರೆ, ಫಾಲ್ಸ್ ಒಂದು ಸರ್ಟಿಫಿಕೇಟ್. ಫಾಲ್ಸ್ ಸರ್ಟಿಫಿಕೇಟ್ ಅಂದ್ರೆ ನನಗೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ, ಸಿಕ್ ಲೀವ್, ಇವಾಗಲೂ ಕೂಡ ಸಿಕ್ ಲೀವ್ ಎಲ್ಲ ಇದೆ ಈಗ. ಆ ರೀತಿ ಸಿಕ್ ಲೀವ್ ಕೊಟ್ಬಿಟ್ಟು ರಾಜನಿಗೆ ಅವರು ಮನೇಲಿ ಕೂತಿರ್ತಾರೆ. ಮನೇಲಿ ಕೂತು ಭಾಗವತವನ್ನು ಚರ್ಚೆ ಮಾಡ್ತಾರೆ, ಭಾಗವತದ ಅಧ್ಯಯನದಲ್ಲಿ ಇದ್ದಾರೆ. ಸೊ ನಂತರ ಒಂದ್ ದಿವಸ ರಾಜ ಏನ್ ಮಾಡ್ತಾನೆ, ಇವ್ರನ್ನ ಏನ್ ಹೇಳ್ತಾರೆ, ರಾಜರಿಗೆ ವೈದ್ಯರು ಇರ್ತಾರೆ, ರಾಜವೈದ್ಯರು ಕಳಿಸ್ತಾರೆ. ಸೊ ರಾಜವೈದ್ಯ ಹೋಗ್ತಾರೆ, ನೋಡ್ತಾರೆ ಸನಾತನ ಗೋಸ್ವಾಮಿ ನಾರ್ಮಲ್ ಆಗೇ ಇದ್ದಾರೆ, ಏನು ಅವರ ಪಲ್ಸ್ ನೋಡ್ಬೋದು, ನಾಡಿ ನೋಡ್ಬೋದು, ಎಲ್ಲ ನಾರ್ಮಲ್ ಆಗಿದೆ, ಏನು ಜ್ವರ ಇಲ್ಲ, ಇದಿಲ್ಲ, ಏನು ಇಲ್ಲ. ಸೊ ಬಂದು ರಾಜನಿಗೆ ಹೇಳ್ತಾರೆ. ಸೊ ರಾಜನಿಗೆ ತುಂಬಾ ಕೋಪ ಬರುತ್ತೆ. ಸೊ ರಾಜ ದಿಢೀರನೆ ತಕ್ಷಣ ಬರ್ತಾನೆ, ಬಂದು ನೋಡ್ತಾನೆ ಸನಾತನ ಗೋಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಆರಾಮಾಗೇ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಆದ್ರೆ ಎಲ್ಲ ಭಕ್ತರ ಜೊತೆಗೆ ಸೇರ್ಕೊಂಡು ಭಾಗವತದ ಚರ್ಚೆಯಲ್ಲಿ, ಭಾಗವತದ ಅಧ್ಯಯನದಲ್ಲಿ ತೊಡಗಿದ್ದಾರೆ. ತುಂಬಾ ಕೋಪ ಬರುತ್ತೆ ರಾಜನಿಗೆ. ಹೇಳ್ತಾನೆ, ನಿನ್ನ ತಮ್ಮ ನೋಡಿದ್ರೆ ಹೀಗೆ ನನ್ನ ಬಿಟ್ಬಿಟ್ರು, ಇವಾಗ ನೀನು ಕೂಡ ಹಾಗೆ ಮಾಡ್ತಾ ಇದ್ಯಾ. ಸೊ ನನ್ನ ಏನಾಗುತ್ತೆ, ರಾಜ್ಯ ಏನಾಗುತ್ತೆ? ನಾನಂದ್ರೆ ನನ್ನ ರಾಜ್ಯದ ಇದನ್ನು ಕರ್ತವ್ಯವನ್ನು ತಗೊಳ್ಳಿಲ್ಲ. ನಾನು ಹೋಗ್ತೇನೆ, ಅಲ್ಲಿ ಪಕ್ಕದ ರಾಜ್ಯದ ಮೇಲೆ ದಾಳಿ ಮಾಡ್ತೇನೆ, ಕೊಳ್ಳೆ ಹೊಡಿತೇನೆ, ಬರ್ತೇನೆ, ನಾನು ನನ್ನ ಜೀವನದಲ್ಲಿದ್ದೇನೆ. ಆದ್ರೆ ದೇಶದ ಅಧಿಕಾರ, ದೇಶದ ಏನ್ ಹೇಳ್ತಾರೆ ಆಡಳಿತ ಯಾರು ಮಾಡೋದು? ಅದು ನೀವು ಮಾಡ್ತಾ ಇರೋರು, ನೀವು ಬಿಟ್ಬಿಟ್ರೆ ಹೆಂಗೆ? ಸೊ ಹಾಗೆ ರಾಜನಿಗೆ ಆಕ್ಚುಲಿ ಆ ಟೈಮ್ಗೆ ರಾಜ ಒರಿಸ್ಸಾ ಕೂಡ ಮೋಸ್ಟ್ಲಿ ಏನೋ ಕಾಂಕರ್ ಮಾಡೋ ಒಂದು ಪ್ಲಾನ್ ಇರುತ್ತೆ ರಾಜನಿಗೆ. ಸೊ ಅವನೇನ್ ಹೇಳ್ತಾನೆ, ನಾನು ಹೋಗ್ತೇನೆ, ನಾನು ಆ ರಾಜ್ಯ ಕಾಂಕರ್ ಮಾಡಕ್ಕೆ, ಆಕ್ರಮಣಕ್ಕೆ ಹೋಗ್ತೇನೆ, ನೀನು ಈಗ ಜೈಲಿಲ್ಲ, ನೀನೇನ್ ಮಾಡ್ಬೇಕು, ನೀನೇ ಹೇಳು. ಯಾಕೆ ಮಂತ್ರಿಗೆ ಯಾವಾಗ ಸಲಹೆ ಕೇಳೋದು ರಾಜ. ಸೊ ಪ್ರಧಾನಮಂತ್ರಿ ಹೇಳ್ತಾರೆ, ನೀವು ಮಹಾರಾಜರು, ನೀವು ಏನ್ ಕೊಟ್ರು ಕೂಡ ಶಿಕ್ಷೆ ನಾನು ಸ್ವೀಕರಿಸ್ತೇನೆ. ಸೊ ಹೇಳ್ತಾರೆ ರಾಜ, ಆಯ್ತು, ಈಗ ಸದ್ಯಕ್ಕೆ ನಿನ್ನ ಕಾರಾಗೃಹದಲ್ಲಿ ಹಾಕ್ತೇನೆ, ಜೈಲಲ್ಲಿ ಹಾಕ್ಬಿಟ್ಟು ಅವರು ಪಕ್ಕ ರಾಜ್ಯಕ್ಕೆ ಆಕ್ರಮಣ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ. ಸೊ ಈಗ ಸನಾತನ ಗೋಸ್ವಾಮಿ, ಈಗ ಮಂತ್ರಿ ಇದ್ದದ್ದವರು ಈಗ ಜೈಲಲ್ಲಿ ಇದ್ದಾರೆ, ಈಗ ಕಾರಾಗೃಹದಲ್ಲಿ ಕೂತಿದ್ದಾರೆ. ಸೊ ಕಾರಾಗೃಹದಲ್ಲಿ ಕೂತಿದ್ದಾರೆ. ಸೊ ಇಲ್ಲಿ ರೂಪ ಗೋಸ್ವಾಮಿ ಅವರು ಅವ್ರಿಗೆ ಒಂದು ಸಂದೇಶ ಕೊಡ್ತಾರೆ, ನಿಮಗೋಸ್ಕರ ನಾನು ಸ್ವಲ್ಪ ಹಣವನ್ನು, ನಾನು ಒಂದು ಬ್ಯಾಂಕರ್, ಊರಿನ ಯಾರು ಅಲ್ಲಿ ನಗರದಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಕೆಲವು ಹಣವನ್ನು ನಾನು ಶೇಖರಿಸಿ ಇಟ್ಟಿದ್ದೇನೆ. ಆಕ್ಚುಲಿ ರೂಪ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ, ಎಷ್ಟೋ ನಾಣ್ಯಗಳು ಸಿಕ್ಕಿದ್ದು ಅವ್ರಿಗೆ ಎಷ್ಟು ನಾಣ್ಯಗಳು ಸಿಕ್ಕಿದ್ದಂದ್ರೆ, ಅವರು ರಿಟೈರ್ಮೆಂಟ್ ಆದಾಗ 2 ದೋಣಿಗಳಂತೆ ಚಿನ್ನ ನಾಣ್ಯಗಳು ಅಷ್ಟು ಸಿಕ್ತಂತೆ. ಸೊ ಅದನ್ನು ಅವರು 50% ಒಂದು ದೇವಾಲಯಗಳಿಗೆ ಮತ್ತೆ ಬ್ರಾಹ್ಮಣರ ವೈಷ್ಣವರಿಗೆ ಅವರು ದಾನ ಮಾಡಿಬಿಡ್ತಾರೆ. ಇನ್ನೊಂದು 25% ತಮ್ಮ ಕುಟುಂಬದವ್ರಿಗೆ ಅವರು ಕೊಡ್ತಾರೆ. ಯಾಕಂದ್ರೆ ಅವ್ರು ರಿಟೈರ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅವ್ರ ಫ್ಯಾಮಿಲಿ ಇದೆ, ಅವ್ರು ಯಾರು ಮೇಂಟೆನೆನ್ಸ್ ಹೇಗೆ, ಸೊ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನು 25% ಏನಿತ್ತು ಅದು ಅವರು ಇವರಿಗೆ ಸನಾತನ ಗೋಸ್ವಾಮಿಗೆ ಎಮರ್ಜೆನ್ಸಿಗೆ ಯಾವಾಗ ಇಡಬೇಕು ಅಂತ ಹೇಳ್ತಾರೆ. ಎಮರ್ಜೆನ್ಸಿಗೆ ಅವರು ಸನಾತನ ಗೋಸ್ವಾಮಿಗೆ ಮುಂದೆ ಯೂಸ್ಫುಲ್ ಆಗುತ್ತೆ, ಬಿಡುಗಡೆಗೆ ಈ ತರ ಆಗ್ಬಹುದು ಅಂತ ಗೊತ್ತಿತ್ತು ರೂಪ ಗೋಸ್ವಾಮಿ ಅವರಿಗೆ. ಅವ್ರೇನ್ ಮಾಡ್ತಾರೆ, ಅದನ್ನ ಯಾರ ಹತ್ರನೂ ಕೊಟ್ಟಿರ್ತಾರೆ. ಸೊ ಸನಾತನ ಗೋಸ್ವಾಮಿಗೆ ಈ ಒಂದು ಸುದ್ದಿಯನ್ನು ಕೊಡ್ತಾರೆ. ಸೊ ಸನಾತನ ಗೋಸ್ವಾಮಿ ಈಗ ಯೋಚನೆ ಮಾಡ್ತಾರೆ. ಸೊ ಈ ರಾಜನಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಸೊ ಏನ್ ಮಾಡೋದು ಅಂದ್ರೆ, ಯಾರು ಜೈಲಲ್ಲಿ ಇರ್ತಾರೆ, ಜೈಲ್ ಅಧಿಕಾರಿ ಇರ್ತಾರೆ, ಆ ವ್ಯಕ್ತಿಗೆ ಇವ್ರೇನ್ ಮಾಡ್ತಾರೆ, ಹೇಳ್ತಾರೆ, ನನ್ನ ಹತ್ರ ಇಷ್ಟು ಸ್ವಲ್ಪ ಹಣ ಇದೆ, ಸ್ವಲ್ಪ ಹಣ ಅಂದ್ರೆ ಎಷ್ಟೋ ಚಿನ್ನದ ನಾಣ್ಯಗಳು ಇಷ್ಟಿದೆ, ನಾನು ನಿನಗೆ ಕೊಟ್ಬಿಡ್ತೇನೆ ನಿನಗೆ ಅಂತ ಹೇಳ್ತಾರೆ. ಫಸ್ಟ್ಗೆ ಸ್ವಲ್ಪ ಹಣವನ್ನು ಹೇಳ್ತಾರೆ ಅವರು. ಮತ್ತೆ ಆ ವ್ಯಕ್ತಿಗೆ ಆಸೆ ಇದೆ, ಇನ್ನ ಸ್ವಲ್ಪ ಹೆಚ್ಚಿಸಿ ಹೇಳ್ತಾರೆ, ನಾನು ಎಷ್ಟೋ ಸಾವಿರಾರು ಚಿನ್ನ ನಾಣ್ಯಗಳು ಕೊಡ್ತೇನೆ ಅಂತ. ಸೊ ಆ ವ್ಯಕ್ತಿ ಆಟೋಮ್ಯಾಟಿಕ್ ಆಗಿ, ಯಾರು ಕೂಡ ಹಣ ಕೊಟ್ರೆ ಯಾರು ಬೇಡ ಅಂತ ಹೇಳ್ತಾರೆ, ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಆ ವ್ಯಕ್ತಿ ಯಾರು ರಾಜನ ಜೈಲರ್, ಕಾರಾಗೃಹದ ಕಾರ್ಯನಿರ್ವಾಹಕ ಇದ್ದ, ಅವನು ಒಪ್ಕೊಳ್ತಾನೆ. ಸೊ ಸನಾತನ ಗೋಸ್ವಾಮಿ ಅದಕ್ಕೆ ಉಪಾಯನೂ ಹೇಳ್ತಾರೆ, ಏನೂ ಇಲ್ಲ, ನೀನೇನ್ ಹೇಳ್ಬೇಕು ಅಂದ್ರೆ, ನನ್ನನ್ನು ಅಲ್ಲಿ ಗಂಗಾ ನದಿ ತೀರದಲ್ಲಿ ಒಂದು ದಿವಸ ಕರ್ಕೊಂಡು ಹೋಗಿದ್ದು, ಅಲ್ಲಿ ಕರ್ಕೊಂಡು ಹೋದಾಗ ನಾನು ನೀರಿನಲ್ಲಿ
ಮುಳುಗಿದವನು ನಾನು ಬರ್ಲೇ ಇಲ್ಲ ನಾನು ಅಂದ್ರೆ ನಾನು ಮೋಸ್ಟ್ಲಿ ಮುಳುಗೋಗ್ಬಿಟ್ಟೆ ಇದರಲ್ಲಿ ಪ್ರವಾಹದಲ್ಲಿ ಕೊಚ್ಚೋಗ್ಬಿಟ್ಟೆ ನಾನು ಅಂತ ಹೇಳಿ. ಸೊ ಹಾಗೆ ಆ ಕಾರಣ ಕೂಡ ಹೇಳಿ ಸನಾತನ ಗೋಸ್ವಾಮಿ ಅವರಿಂದ ಬಿಡುಗಡೆ ಹೊಂದ್ತಾರೆ. ಸೊ ಹೇಳ್ತಾರೆ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ, ಅದು ಕೂಡ ಇದೆ, ಏನೋ ಇದೆ. ಅವ್ರನ್ನ ಅಲ್ಲಿ ಬಿಡುಗಡೆ ಮಾಡಿದಾಗ ಒಂದು ಮೊಸಳೆ ಬರುತ್ತಂತೆ. ಆ ಮೊಸಳೆ ಬಂದು ಅವ್ರು ಮೊಸಳೆ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಆಕ್ಚುಲಿ ಮೊಸಳೆ ಅಂದ್ರೆ ಹೇಳ್ತಾರೆ ಗಂಗಾದೇವಿ ಅವರ ವಾಹನ ಮೊಸಳೆ, ನೀವು ನೋಡಿದ್ರೆ ನೀವು. ಸನಾತನ ಗೋಸ್ವಾಮಿಗೆ ಕಳಿಸ್ತಾರೆ. ಸನಾತನ ಗೋಸ್ವಾಮಿ ಮೊಸಳೆ ಮೇಲೆ ಕೂತ್ಕೊಂಡವರು ಅಲ್ಲಿಂದ ಆ ಸ್ಥಳದಿಂದ ದೂರ ಹೋಗ್ತಾರೆ ಸನಾತನ ಗೋಸ್ವಾಮಿ. ಎನಿವೆ ಸನಾತನ ಗೋಸ್ವಾಮಿ ತಪ್ಪಿಸ್ಕೊಳ್ತಾ ಹೋಗ್ತಾರೆ ಅಲ್ಲಿಂದ. ಇಲ್ಲಿ ಇವರು ಡ್ರೈವ್ ಮಾಡಿ ಅವ್ರಿಗೆ ಏನ್ ಹೇಳೋದು, ಸೊ ಕೃಷ್ಣನ ಕಾರ್ಯಕ್ಕೆ ಮಾಡ್ಬೋದು, ಇಲ್ಲ ಸಾಮಾನ್ಯ ಕಾರ್ಯಕ್ಕೆ ಮಾಡಬಾರ್ದು ನಾವು, ಯಾಕಂದ್ರೆ ಇದು ನಮ್ಮ ವ್ಯಕ್ತಿತ್ವ ಆಗ್ಬಿಡುತ್ತೆ. ಚೀಟಿಂಗು, ಬ್ಲಫಿಂಗು ಆ ತರ ಎಲ್ಲ ಇದೆಲ್ಲ. ಆದ್ರೆ ಒಮ್ಮೊಮ್ಮೆ ಈ ತರ ಒಂದು ಮಹತ್ತರ ಕಾರ್ಯ ಭಗವಂತನ ಇದಕ್ಕೆ ಅವ್ರು ಮಾಡಿದ್ದು, ಅವ್ರೇನು ಸ್ವಂತ ಸ್ವಾರ್ಥಕ್ಕೆ ವೈಯಕ್ತಿಕವಾಗಿ ಮಾಡ್ಲಿಲ್ಲ ಅವ್ರು. ಅಲ್ಲಿ ಭಗವಂತನ ಒಂದು ಪ್ರೇರೇಪಣೆ ಆ ರೀತಿ ಮಾಡ್ಲಿಕ್ಕೆ ಅವ್ರಿಗೆ. ಸೊ ಮಾಡಿದ್ರು. ಸೊ ಹಾಗೆ ಅವ್ರು ಡ್ರೈವ್ ಮಾಡೋರು ಜೈಲರ್ಗೆ ಇಷ್ಟು ನಾಣ್ಯಗಳು ಕೊಟ್ರು. ಮತ್ತೆ ಹೋಗೋ ದಾರಿಯಲ್ಲಿ ಅವ್ರ ಜೊತೆಗೆ ಒಬ್ಬ ಅವರ ಸೇವಕರಿದ್ದ, ಈಶನ ಅಂತ ಅವರ ಹೆಸರು. ಸೊ ಅವರೊಟ್ಟಿಗೆ ಹೋಗುವಾಗ ಒಂದು ರಾತ್ರಿ ಒಂದು ಕಾಡು ಮಧ್ಯೆ ಬಂದರು ಅವರು. ಆ ಕಾಡಿನಲ್ಲಿ ಇವಾಗ ಹೇಗೆ ಹೋಟೆಲ್ಗಳಿರುತ್ತೆ, ಇಲ್ಲಾಂದ್ರೆ ಈ ರೆಸ್ಟೋರೆಂಟ್ಗಳು ಇರುತ್ತೋ, ಇಲ್ಲಾಂದ್ರೆ ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ಇರುತ್ತೆ, ವಿಶ್ರಾಂತಿ ಭವನಗಳಿರುತ್ತೆ. ಆ ತರ ಎಲ್ಲೋ ಒಂದ್ ಕಡೆ ಬಂದ್ರು. ಅಲ್ಲಿ ಬಂದಾಗ ಆ ವ್ಯಕ್ತಿ ತುಂಬಾ ಅಸಾಧಾರಣ ರೀತಿಯಲ್ಲಿ ಇವರು ಸನಾತನ ಗೋಸ್ವಾಮಿ ಅವ್ರನ್ನ ಆಹ್ವಾನಿಸ್ತಾನೆ. ಸೊ ಸನಾತನ ಗೋಸ್ವಾಮಿಗೆ ಅದರಲ್ಲೇ ಒಂದು ಡೌಟ್ ಬರುತ್ತೆ, ಈ ವ್ಯಕ್ತಿ ಅಪರಿಚಿತನು, ಸ್ಟ್ರೇಂಜರ್. ಆಮೇಲೆ ಯಾಕಂದ್ರೆ ಸನಾತನ ಗೋಸ್ವಾಮಿ ಈಗ ರಾಜನಾಗಿ ಮಂತ್ರಿಯಾಗಿ ಬರ್ತಾ ಇಲ್ಲ, ಅವರು ಒಂದು ಬೇರೆ ವೇಷದಲ್ಲಿ ಬರ್ತಾ ಇದ್ದಾರೆ. ಅವರು ಆ ವ್ಯಕ್ತಿಗೆ ಗುರ್ಸಕ್ಕಾಗಿಲ್ಲ, ಸನಾತನ ಗೋಸ್ವಾಮಿ ಮಂತ್ರಿಗಳಿರುವಂತ ಗೊತ್ತಿಲ್ಲ. ಆದರೆ ಎಷ್ಟು ರೀತಿಯಲ್ಲಿ ಆ ವ್ಯಕ್ತಿ ಅವ್ರಿಗೆ ಒಂದು ಸ್ಪೆಷಲ್ ಅಟೆನ್ಷನ್ ಕೊಡ್ತಾನೆ ಅಂದ್ರೆ, ಆತಿಥ್ಯ ತೋರಿಸ್ತಾನೆ ಅಂದ್ರೆ, ಸನಾತನ ಗೋಸ್ವಾಮಿ ಹಿಂದೆ ಅವರು ಮಂತ್ರಿಗಳು, ಪೊಲಿಟಿಷಿಯನ್, ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನೋ ಇದೆ ಒಳಗೆ, ಈ ವ್ಯಕ್ತಿಯಲ್ಲಿ ಏನೋ ಇದಿದೆ. ಏನು ಅಂದ್ರೆ ಅವ್ರು ಹೇಳ್ತಾರೆ, ಈಶನನ್ನು ಕೇಳ್ತಾರೆ, ನಿನ್ನ ಹತ್ರ ಏನೊಂದು ಚಿನ್ನ ನಾಣ್ಯಗಳಿದ್ಯಾ? ಯಾಕಂದ್ರೆ ಅವರು ಎಲ್ಲ ನಾಣ್ಯಗಳು ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ, ಎಲ್ಲವೂ ಏನಿದೆ ರೂಪ ಗೋಸ್ವಾಮಿ ಇಟ್ಟಿರ್ತಾರೆ, ಅದೆಲ್ಲವೂ ಕೂಡ ಆ ಕಾರಾಗೃಹದ ಅಧಿಕಾರಿ ಕೊಟ್ಟು ಬಂದ್ಬಿಟ್ಟಿರ್ತಾರೆ. ಆದ್ರೆ ಈಶನ ಏನ್ ಮಾಡಿರ್ತಾರೆ, 8 ನಾಣ್ಯಗಳನ್ನ, ಚಿನ್ನದ ನಾಣ್ಯಗಳು ತಂದಿರ್ತಾರೆ. ಈ ವ್ಯಕ್ತಿ ಏನ್ ಮಾಡಿರ್ತಾರೆ, ಯಾರು ಅವರು ಅಲ್ಲಿ ಬಂದಿದ್ದು ಹೋಟೆಲ್ ಓನರ್, ಆ ಹೋಟೆಲ್ ಓನರ್ ಜ್ಯೋತಿಷ್ಯ ಇರ್ತಾರೆ. ಸೊ ಹಿಂದೆ ನೋಡಿ ಎಷ್ಟು ಜ್ಯೋತಿಷ್ಯರು ಎಷ್ಟು ಇದಿದ್ರು ಅಂದ್ರೆ, ಅವ್ರು ಹೇಳ್ತಾರೆ ಇವ್ರ ಹತ್ರ 8 ಈ ತರ ಇಷ್ಟು ಚಿನ್ನ ನಾಣ್ಯಗಳಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ವ್ಯಕ್ತಿ ರಾತ್ರಿ ಇವರು ನನ್ನ ಹೋಟೆಲ್ ಅಲ್ಲಿ ಮಲಗಲಿ, ಇವರು ಆ ಹೋಟೆಲ್ ರೂಮ್ ಅಲ್ಲಿ ಮಧ್ಯರಾತ್ರಿ ಇವ್ರು ನಾನು ಕೊಂದು ಆ ಚಿನ್ನ ನಾಣ್ಯಗಳು ತಗೊಳ್ಬೇಕು ಅಂತ ಅವನ ಇಚ್ಛೆ. ಸೊ ಸನಾತನ ಗೋಸ್ವಾಮಿ ಅದ್ರ ಮುಂಚೆನೆ ಅವ್ರು ಹೋಗ್ಬಿಟ್ಟು ಆ ಹೋಟೆಲ್ ಓನರ್ ಕೊಟ್ಬಿಡ್ತಾರೆ, ನೋಡಿ ನಮ್ಮ ಹತ್ರ ಹಣ ಇದ್ದದ್ದು ನಿಮ್ಗೆ ಕೊಟ್ಬಿಡ್ತೇನೆ, ನನಗೆ ಸಹಾಯ ಮಾಡಿ, ನಾವು ರಾತ್ರಿ ಇಲ್ಲಿಂದ ನಾವು ದೂರ ಹೋಗ್ಬೇಕು ನಾವು. ರಾಜ ಮತ್ತೆ ತಿಳಿದು ರಾಜ ಏನಾದ್ರು ಯಾರನ್ನ ಕಳ್ಸಿದ್ರೆ ಮತ್ತೆ ನಾವು ಹಿಡಿದು ಬಿಟ್ರೆ ಹೀಗೆ, ಯಾಕಂದ್ರೆ ಇವರು ತಪ್ಪಿಸ್ಕೊಂಡು ಹೋಗ್ತಾ ಇರೋದು ಇವರು. ಸೊ ಹೇಳ್ತಾರೆ, ಆ ವ್ಯಕ್ತಿ ಯಾವಾಗ ಗೊತ್ತಾಗುತ್ತೆ, ನೀವು ಮಹಾತ್ಮರು, ನಿಮ್ಗೆ ಹೇಗ್ ಗೊತ್ತಾಯ್ತೋ ಏನೋ, ನಾನು ಈ ತರ ಮನಸ್ಸಲ್ಲಿದ್ದೆ ನಿಮ್ಮನ್ನ ಕೊಂದು ಅದನ್ನ ತಗೊಳ್ಬೇಕು ಅಂತ, ಆದ್ರೆ ನೀವೇ ನನಗೆ ಕೊಡ್ತಾ ಇದ್ದೀರಾ. ಸೊ ಎನಿವೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಆ ವ್ಯಕ್ತಿ ಸಹಾಯ ಮಾಡ್ತಾರೆ. ಅವ್ರಿಗೆ ಸಹಾಯ ಮಾಡಿ ಅವರು ಆ ರಾತ್ರಿ ಹೊತ್ತಿನಲ್ಲಿ ಆ ಕಾಡಿನಿಂದ ದೂರ ಹೋಗ್ತಾರೆ. ಸೊ ದೂರ ಹೋಗುವಾಗ ಮತ್ತೆ ಸನಾತನ ಗೋಸ್ವಾಮಿ ಗೊತ್ತು, ಈ ವ್ಯಕ್ತಿ ಈಶನ ಇನ್ನೇನೋ ಇದೆ ಆ ವ್ಯಕ್ತಿ ಹತ್ರ ಇನ್ನೇನೋ ಇದೆ ಅಂತ. ಸೊ ಈಶನ ಕೇಳ್ತಾರೆ, ನಿಜ ಹೇಳು, ಸುಳ್ಳು ಹೇಳ್ಬೇಡ. ಈಶನ ಹೇಳ್ತಾನೆ, ಹೌದು ನನ್ನ ಹತ್ರ ಇನ್ನ ಒಂದು ಚಿನ್ನ ನಾಣ್ಯ ಇದೆ. ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನ್ ಇಟ್ಕೋ ಅದನ್ನ, ಇದು ಚಿನ್ನ ನಾಣ್ಯ ನಿನಗೆ, ಅದು ನೀನ ಮನೆಗೆ ಹೋಗು, ನೀನು ನನ್ನನ್ನು ಬಿಟ್ಬಿಡು ನಾನು. ಸೊ ಸನಾತನ ಗೋಸ್ವಾಮಿ ಅವರು ಏಕಾಂತವಾಗಿ ಅಲ್ಲಿಂದ ಮತ್ತೆ ಅವರು ಕಾಡಿನ ಮಾರ್ಗದಲ್ಲಿ ವೃಂದಾವನ ಕಡೆಗೆ ಹೊರಡ್ತಾರೆ ಅಲ್ಲಿಂದ. ಸೊ ಹೊರಡುವಾಗ ಮಧ್ಯೆಯಲ್ಲಿ ಅವರ ಬ್ರದರ್ ಇನ್ ಲಾ ಅಂದ್ರೆ ಏನ್ ಹೇಳ್ತೀವಿ ನಾವು ಕನ್ನಡದಲ್ಲಿ, ಏನ್ ಹೇಳ್ತೀವಿ ನಾವು, ಭಾವ ಅಂತ ಹೇಳ್ತೀವ, ಭಾವಮೈದ ಅಂತ ಹೇಳ್ಬೋದು. ಸೊ ಅವ್ರನ್ನ ಭೇಟಿ ಮಾಡ್ತಾರೆ. ಅವರು ಕೂಡ ಈ ಮುಸ್ಲಿಂ ರಾಜನ ಒಂದು ಸೇನಾಧಿಪತಿನೂ ಏನೋ ಆಗಿರ್ತಾರೆ. ಸೇನಾಧಿಪತಿ ಅಲ್ಲ, ನಾಟ್ ಸೇನಾಧಿಪತಿ, ಒಂದು ಗವರ್ನರ್ ತರ ಏನೋ ಒಂದು ಪ್ರಾಂತ್ಯಕ್ಕೆ ಒಂದು ಅಧಿಕಾರಿ ಆಗಿರ್ತಾರೆ. ಸೊ ಇವ್ರನ್ನ ಭೇಟಿ ಮಾಡಿದಾಗ ಅವ್ರನ್ನ ಸನಾತನ ಗೋಸ್ವಾಮಿ ಅವ್ರಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ಒಂದು ಕಾಣಿಕೆಯಾಗಿ ಒಂದು ಏನಾದ್ರು ಹೇಳ್ತಾರೆ, ಒಂದು ಶಾಲ್, ಒಂದು ಬ್ಲಾಂಕೆಟ್ ಕೊಡ್ತಾರೆ. ನಾವು ಶಾಲ್ ಎಲ್ಲ ದೇವಸ್ಥಾನದಲ್ಲಿ ಹೋದ್ರೆ ಎಲ್ಲ ಒಂದ್ಸಲ ಇದು ಮಾಡ್ತಾರೆ, ಈ ದೇವಸ್ಥಾನದಲ್ಲ ಯಾವುದೋ ಒಂದು ಸಭೆಯಲ್ಲೂ ಕೂಡ ಹಾನರ್ ಮಾಡ್ತಾರೆ. ಸೊ ಆತರ ಸನಾತನ ಗೋಸ್ವಾಮಿಗೆ ಒಂದು ಸಿಲ್ಕ್ ಇಂದ ಆಗಿರೋ ಒಂದು ಶಾಲ್, ಒಂದು ಇದು ಕೊಡ್ತಾರೆ, ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಸನಾತನ ಗೋಸ್ವಾಮಿ ಭಾವಮೈದ, ಸೊ ಅವ್ರಿಗೆ ಕೊಟ್ಟಿರೋದು ಇದು ಸ್ವೀಕರಿಸಿದ್ರೆ ಹೇಗೆ ಇಲ್ಲ ಅಂತ ಹೇಳಕ್ಕಾಗೋದು, ಆಯ್ತು ಅಂತ ತಗೊಂಡು ಹೊರಡ್ತಾರೆ. ಸೊ ಹೊರಟಾಗ ಆನ್ ದ ವೇ ಅವರು ಇಲ್ಲಿಗೆ ಬರ್ತಾರೆ, ವಾರಾಣಸಿಗೆ ಬರ್ತಾರೆ. ಸೊ ಸನಾತನ ಗೋಸ್ವಾಮಿ ಅವರು ವಾರಾಣಸಿಗೆ ಬರ್ತಾರೆ. ಆ ಸಮಯಕ್ಕೆ ಹೇಳ್ತಾರೆ, ಚೈತನ್ಯ ಮಹಾಪ್ರಭು
ಅದು ಸ್ವಲ್ಪ ಸಮಯ ಆಗುತ್ತೆ, ಯಾಕಂದ್ರೆ ಇದು ಇಮಿಡಿಯೇಟ್ ಆಗೋದಲ್ಲ, ಅದು ಮೋಸ್ಟ್ಲಿ ಒಂದು 1.5 year ಆಗ್ಬೋದು ಅನ್ಸುತ್ತೆ. ಸ್ವಲ್ಪ ಸಮಯನೇ ಆಗುತ್ತೆ ಇದು, ಹೆಚ್ಚು ಕಡಿಮೆ ಸಮಯ ಆಗುತ್ತೆ ಇದು. ಹೇಳ್ಬೇಕು ಅಂದ್ರೆ ಮೋಸ್ಟ್ಲಿ ಚೈತನ್ಯ ಮಹಾಪ್ರಭು ಸೌತ್ ಇಂಡಿಯಾ ಕೂಡ ಹೋಗ್ಬಿಡ್ತಾರೆ. ಸೌತ್ ಇಂಡಿಯಾ ಬಂದು ಮತ್ತೆ ಅವ್ರು ವೃಂದಾವನಕ್ಕೆ ಹೋಗೋದು. ಈಗ ಆಲ್ಮೋಸ್ಟ್ 2-3 years ಆಗಿರ್ಬೋದು. ಅಂದ್ರೆ ಕೆಲವು ಸಮಯ ಅವ್ರು ಜೈಲಲ್ಲಿ ಇದ್ರು ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಯಾರು ಸನಾತನ ಗೋಸ್ವಾಮಿ ಅವ್ರ ರಾಜ ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಬಟ್ ಎನಿವೆ ಅವರು ಆ ಕಷ್ಟವನ್ನು ಆ ನೋವನ್ನು ಅವರು ಸ್ವೀಕರಿಸಿ ಇರುತ್ತಾರೆ. ಬಟ್ ಎನಿವೆ ಲೇಟರ್ ಅವ್ರು ಚೈತನ್ಯ ಮಹಾಪ್ರಭು ವೃಂದಾವನಕ್ಕೆ ಜಾರಿಕಂಡ ಮಾರ್ಗದಲ್ಲಿ, ಅರಣ್ಯ ಮಾರ್ಗದಲ್ಲಿ ಏಕಾಂತವಂದ್ರೆ ಅವರು ಒಬ್ಬರೇ ಅಸಿಸ್ಟೆಂಟ್, ಅವ್ರ ಜೊತೆಗೆ ಅವರು ವೃಂದಾವನ ಮಾರ್ಗ ಹೋಗ್ತಾ ಇರ್ತಾರೆ. ಸೊ ಹೋಗಿ ಬಂದಿರ್ತಾರ ರಿಟರ್ನ್, ಮೋಸ್ಟ್ಲಿ ರಿಟರ್ನ್ ಬಂದಿರಬೇಕು ಅನ್ಸುತ್ತೆ ಚೈತನ್ಯ ಮಹಾಪ್ರಭು ವಾರಣಾಸಿಗೆ. ಇದು ರಿಟರ್ನ್ ಟೈಮ್ ಅನ್ಸುತ್ತೆ. ಎಸ್, ಹೋಗೋ ಟೈಮ್ ಅಲ್ಲ. ಚೈತನ್ಯ ಮಹಾಪ್ರಭು ವೃಂದಾವನ ಕೂಡ ಹೋಗಿ ಮತ್ತೆ ರಿಟರ್ನ್ ವಾರಣಾಸಿ ವಾಪಸ್ಸು ಜಗನ್ನಾಥಪುರಿ ಹೋಗ್ತಾ ಇದ್ದಾರೆ. ನಮ್ಮ ಕಾಶಿ ವಾರಣಾಸಿಗೆ ಬಂದಿದ್ದಾರೆ. ಸೊ ಅಲ್ಲಿ ಬಂದಾಗ ಚೈತನ್ಯ ಮಹಾಪ್ರಭು ತಪನ ಮಿಶ್ರ ಅವರ ಭಕ್ತರ ಮನೆಯಲ್ಲಿ ಅವರು ನಿಂತದ್ದು. ಮತ್ತೆ ಪ್ರಸಾದವನ್ನು ಮೋಸ್ಟ್ಲಿ ಇನ್ನೊಬ್ಬರು ಚಂದ್ರಶೇಖರ್ ಆಚಾರ್ಯ ಅವ್ರ ಮನೇಲಿ ಸ್ವೀಕರಿಸ್ತಾರೆ, ಏನ್ ಸಮಥಿಂಗ್ ಲೈಕ್ ದಟ್. ಸೊ ಇಲ್ಲ ಚಂದ್ರಶೇಖರ್ ಆಚಾರ್ಯ ಮನೇಲಿ ಇರ್ತಾರ, ಇಲ್ಲ ಯಾರೋ ಮನೇಲಿ ಇದ್ದಾರೆ, ಈಗ ಅವರಿಬ್ಬರೊಬ್ರು ಮನೇಲಿ ಇದ್ದಾರೆ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಒಬ್ಬ ದೊಡ್ಡ ಭಕ್ತರು ಬಂದಿದ್ದಾನೆ, ಸೊ ಅವನು ಒಳಗೆ ಕರೆದುಕೊಂಡು ಬಾ. ಸೊ ಚೈತನ್ಯ ಮಹಾಪ್ರಭು ಅಂತರ್ಯಾಮಿ ಪರಮಾತ್ಮ ಕೃಷ್ಣ ಗೊತ್ತು ಸನಾತನ ಗೋಸ್ವಾಮಿ ಬಂದಿದ್ದಾರೆ ಅಂತ. ಸೊ ಹೊರಗೆ ಹೋಗಿ ನೋಡ್ತಾರೆ ಚಂದ್ರಶೇಖರ್ ಆಚಾರ್ಯ ಯಾರಿದ್ದಾರೆ ಅಂತ. ಯಾರಪ್ಪ ದೊಡ್ಡ ಭಕ್ತರು, ಯಾರು ಕಾಣ್ತಾನೆ ಇಲ್ಲ. ದೊಡ್ಡ ಭಕ್ತರು ಅಂದ್ರೆ ನಾವು ಅನ್ಕೊಳ್ತೇವೆ ಅವರ ಒಂದು ಮೈ ತೇಜಸ್ಸು, ಮತ್ತೆ ಅವರ ಒಂದ್ ರೀತಿ ಅವರ ಬಟ್ಟೆ, ಅವರೊಂದು ಇದಾಕೊಂಡು ಶಾಲ್ ಹಾಕೊಂಡು, ಒಂದು ದೊಡ್ಡ ಮಾಲೆ ಹಾಕೊಂಡು, ದೊಡ್ಡ ತಿಲಕ್ ಹಾಕೊಂಡು. ಸೊ ನಮ್ಮ ರೀತಿಯಲ್ಲಿ ನಾವು ಅನ್ಕೊಳ್ತೇವೆ ದೊಡ್ಡ ಭಕ್ತರು ಅಂದ್ರೆ ಅವ್ರು ಈ ತರ ಇರ್ತಾರೆ, ಅವರ ವೇಷಭೂಷಣ ಅಂತ. ಸೊ ಹೋಗಿ ನೋಡ್ತಾರೆ ಯಾರು ಇಲ್ಲ. ಸೊ ಚೈತನ್ಯ ಅವ್ರಿಗೆ ಒಳಗೆ ಬಂದು ಹೇಳ್ತಾರೆ ಯಾರು ಇಲ್ಲ ಅಂತ ಹೇಳ್ತಾರೆ. ಸೊ ಚೈತನ್ಯ ಬಾಬು ಇಲ್ಲ ನೀವು ಸರಿಯಾಗಿ ನೀನು ಜಾಗರೂಕತೆಯಿಂದ ನೋಡು, ಯಾರೋ ವ್ಯಕ್ತಿ ಇದ್ದಾರೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸೊ ಹೊರಗೆ ಹೋಗಿ ಬಂದು ನೋಡಿದ್ರೆ ಸನಾತನ ಗೋಸ್ವಾಮಿ ಇದ್ದಾರೆ. ಸನಾತನ ಗೋಸ್ವಾಮಿ ಯಾಕಂದ್ರೆ ಜೈಲಲ್ಲೆಲ್ಲ ಇದ್ದು ಮತ್ತೆ ಕಾಡಿನ ಮಾರ್ಗದಲ್ಲೆಲ್ಲ ಬಂದಿದ್ದು ಒಂದ್ ರೀತಿ ಎಲ್ಲ ಗಡ್ಡ ಎಲ್ಲ ಇದ್ದುಕೊಂಡು, ಎಲ್ಲ ವಿಕಾರವಾಗಿ ಒಂದು ಅವರ ಕೂದಲುಗಳು ಎಲ್ಲ ಇದ್ದುಕೊಂಡು, ಅವ್ರ ವೇಷಭೂಷಣ ನೋಡಿದ್ರೆ ಯಾರೋ ಒಂದು ಫಕೀರ, ಯಾರೋ ಒಬ್ಬ ಬಿಕಾರಿ, ಬೆಗ್ಗರ್ ಆ ರೀತಿಯಲ್ಲಿ ಇರ್ತಾರೆ. ಸೊ ಅವ್ರನ್ನ ಒಳಗೆ ಕರ್ಕೊಂಡ್ ಬರ್ತಾರೆ. ಸೊ ಕರ್ಕೊಂಡ್ ಬಂದಿದೆ ಚೈತನ್ಯ ಮಹಾಪ್ರಭು ಅವ್ರನ್ನ ಆಲಂಗಿಸ್ತಾರೆ. ಸೊ ಚೈತನ್ಯ ಮಹಾಪ್ರಭುಗೆ ತುಂಬಾ ಸಂತೋಷ ಆಗುತ್ತೆ. ಆ ಸನಾತನ ಗೋಸ್ವಾಮಿಗೆ ಅಷ್ಟು ದೊಡ್ಡ ಸ್ಥಾನವನ್ನು, ಅಷ್ಟು ದೊಡ್ಡ ಪದವಿಯನ್ನು ಬಿಟ್ಟು ಬಂದಿದ್ದಾರೆ ಅಂತ, ಕೃಷ್ಣ ಸೇವೆಗೆ ಅವ್ರದ್ದು ಬಿಟ್ಟು ಬಂದಿದ್ದಾರೆ. ಚೈತನ್ಯ ಮಹಾಪ್ರಭು ಸಂತೋಷ ಆಗುತ್ತೆ. ಸೊ ನಂತರ ಚೈತನ್ಯ ಮಹಾಪ್ರಭು ಅವ್ರಿಗೆ ಸ್ವೀಕರಿಸಿ ಅಲ್ಲಿ ವಾರಣಾಸಿಯಲ್ಲಿ 1 ತಿಂಗಳು 2 ತಿಂಗಳು ಅನ್ಸುತ್ತೆ ಸನಾತನ ಶಿಕ್ಷಾ ಅಂತ ಅವ್ರಿಗೆ ಬೋಧನೆಗಳು ಕೊಡ್ತಾರೆ. ಸೊ ಇದು ನಮ್ಗೆ ಚೈತನ್ಯ ಚರಿತಾಮೃತ ನೀವು ಓದ್ಬೋದು, ನೀವು ಚಾಪ್ಟರ್ ಒಂದು ಅಧ್ಯಾಯನೇ ಇದೆ. ಅದ್ರಲ್ಲಿ 2-3 ಅಧ್ಯಾಯ ಇದೆ ಅಂತ ಇದು ಇನ್ಸ್ಟ್ರಕ್ಷನ್ ಆಫ್ ಸನಾತನ ಗೋಸ್ವಾಮಿ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಅವ್ರಿಗೆ ಆದೇಶ ಕೊಟ್ಟು ಮತ್ತೆ ಅವ್ರಿಗೆ ಹೇಳ್ತಾರೆ, ಮುಂದೆ ಇದನ್ನೆಲ್ಲ ನೀವು ಪುಸ್ತಕಗಳಾಗಿ ಬರೀಬೇಕು ವೇದದ ಶಾಸ್ತ್ರದ ಅನುಸಾರವಾಗಿ ಅಂತ ಆಜ್ಞೆ ಕೊಟ್ಟರು. ಅವ್ರಿಗೆ ಉಪದೇಶಗಳು ಕೊಡ್ತಾ ಅವ್ರಿಗೆ ಹೇಗೆ ಹೇಳ್ತಾರೆ. ಆಕ್ಚುಲಿ ಸನಾತನ ಗೋಸ್ವಾಮಿಗೆ ಕೊಟ್ಟಿರೋ ಶಿಕ್ಷಣ ಹೇಗೆ ಅಂದ್ರೆ, ಕೃಷ್ಣ ಅರ್ಜುನನ್ ಕೊಟ್ಟು ಕೊನೆಯ ಆದೇಶ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿದ್ದು ಅರ್ಜುನನಿಗೆ? ಅಂತಿಮ ಆದೇಶ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಕೊಟ್ಟಿದ್ದು? ಓಕೆ, ಅದು ಇಲ್ಲ ಅದೇ ಈ ಆದೇಶ ಏನು? ಆದೇಶ ಅಂದ್ರೆ ಸರ್ವಧರ್ಮಾನ್ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಸೊ ನೀ ನನಗೆ ಶರಣಾಗು. ಸೊ ಅಲ್ಲಿವರೆಗೂ ತಂದಿಟ್ರು ಅವ್ರು 18 ಅಧ್ಯಾಯ ಕೃಷ್ಣ ಅರ್ಜುನನಿಗೆ ಅಲ್ಲಿ ತಂದು ಅಲ್ಲಿಗೆ ಬಿಟ್ರು. ಇವಾಗ ಅದೇ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಇವಾಗ ಸನಾತನ ಗೋಸ್ವಾಮಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರ ಪಾಠ. ಸೊ ಚೈತನ್ಯ ಚರಿತಾಮೃತ ನಾವು ಓದಿದಾಗ ಸನಾತನ ಗೋಸ್ವಾಮಿ ಬಂದು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗೆ, ಏನ್ ಹೇಳ್ತಾರೆ? ಗ್ರಾಮ್ಯ ವ್ಯವಹಾರೇ ಕಹಾಯ್ ಪಂಡಿತ್ ಕೇನೆ ಆಮೆ ಜಾರೇ ತಾಪತ್ರ. ಇದು ಬೆಂಗಾಲಿಯಲ್ಲಿ ಅವ್ರು ಕೇಳೋದವ್ರು. ಹೇಳೋದು, ನಾನು ಯಾಕೆ ಇದು 3 ಕ್ಲೇಶಗಳು, ಈ ಭೌತಿಕ ಜಗತ್ತಿನಲ್ಲಿ ಕ್ಲೇಶಗಳು, ಕಷ್ಟಗಳಿದೆ, ಇದಕ್ಕೆ ನಾನು ಗುರಿಯಾಗಿದ್ದೇನೆ, ನನ್ನ ಕರ್ತವ್ಯ ಏನು? ಆಮೇಲೆ ಗ್ರಾಮ್ಯ ವ್ಯವಹಾರ, ನನಗೆ ಸಾಮಾನ್ಯ ವ್ಯಕ್ತಿಗಳಂದ್ರೆ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಯಾಕಂದ್ರೆ ಇವ್ರು ಮಿನಿಸ್ಟರ್ ಆಗಿದ್ದದ್ದು. ಇವರು ಮಿನಿಸ್ಟರ್ ಜೊತೆಗೆ ಎಲ್ಲ ದೊಡ್ಡ IAS ಆಫೀಸರ್ಸು, ಬ್ಯೂರೋಕ್ರಾಟ್ಸು ಎಲ್ಲ ಇವರೇ ಅವರ ಕಂಪನಿಯಲ್ಲಿರೋರು. ಆದ್ರೆ ಅವ್ರು ಹೇಳ್ತಾರೆ, ಇವರೆಲ್ಲ ನನ್ನ ದೊಡ್ಡ ಪಂಡಿತರು ಅಂತ ಹೇಳಿ. ಆಕ್ಚುಲಿ ಸನಾತನ ಗೋಸ್ವಾಮಿ ಪಂಡಿತರು, ಸಂಸ್ಕೃತದಲ್ಲಿ ಪಂಡಿತರು, ಬೆಂಗಾಲ್ ಡೆಫಿನೆಟ್ಲಿ ಪಂಡಿತರು, ಭಾರತೀಯ ಭಾಷೆಗಳು ತಿಳಿದಿತ್ತು ಎಷ್ಟೊಂದು. ಜೊತೆಗೆ ಆ ರಾಜ ಮುಸ್ಲಿಂ ರಾಜ ಆದ್ರಿಂದ ಪರ್ಷಿಯನ್ ಕೂಡ ಕಲ್ತಿದ್ರು, ಅದರಲ್ಲೂ ಕೂಡ ಸ್ಕಾಲರ್. ಅಥವಾ ಬೇರೆ ಭಾಷೆಗಳು ಅರೇಬಿಕ್, ಅದರಲ್ಲೂ ಕೂಡ ಅವರು ತಿಳಿದವರು. ಬಟ್ ಎನಿವೇ ಅವ್ರ ಹೇಳ್ತಾರೆ, ಅವರು
ನನ್ನನ್ನ ಪಂಡಿತರು ಅಂತ ಹೇಳ್ತಾರೆ. ಆದ್ರೆ ಎಂತ ಪಂಡಿತನು ನಾನು ಅಂದ್ರೆ ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಅನ್ಕೊಂಡಿದ್ದೇನೆ ನಾನು ಈ ಜಡದೇಹ, ನಾನು ಈ ತರ ದೊಡ್ಡ ವ್ಯಕ್ತಿ, ನಾನು ಈ ಜಾತಿಗೆ ಸೇರಿದವನು, ನಾನು ಈ ಸಮಾಜಕ್ಕೆ ಸೇರಿದವನು, ಈ ಕನ್ನಡ ನಾಡಕ್ಕೆ ಸೇರಿದವನು, ನಾನು ತುಳುನಾಡಿಗೆ ಸೇರಿದವನು ನಾನು. ಸೊ ಈ ರೀತಿ ನಾವು ಅಜ್ಞಾನದಲ್ಲಿದ್ದೇವೆ. ಇಲ್ಲ ನಾನೊಬ್ಬ ದೊಡ್ಡ ತಾಂತ್ರಿಕ ವ್ಯಕ್ತಿ, ಇಂಜಿನಿಯರ್, ನಾನೊಬ್ಬ ದೊಡ್ಡ ಡಾಕ್ಟರ್, ನಾನೊಬ್ಬ ದೊಡ್ಡ ಲಾಯರ್, ನಾನು ದೊಡ್ಡ ಮಂತ್ರಿ, ಮಿನಿಸ್ಟರ್, ನಾನೊಬ್ಬ ದೊಡ್ಡ ಇದರಲ್ಲಿ ನಾವಿದ್ದೇವೆ. ಸೊ ಅವರು ಸನಾತನ ಸಂಘ ಬಂದು ಹೇಳಿದ್ದು, ನನಗೆ ಈ ರೀತಿ ಚಪ್ಪಾಳೆ ಕೊಡ್ತಾರೆ. ಯಾರು ಹೇಳೋದು? ಸಾಮಾನ್ಯ ವ್ಯಕ್ತಿಗೆ. ಆದ್ರೆ ಎಂತ ದೊಡ್ಡ ನನ್ನ ಪಂಡಿತ ಅಂದ್ರೆ ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲ ನನಗೆ. ಸೊ ಚೈತನ್ಯ ಮಹಾಪ್ರಭು, ನೀವು ದಯವಿಟ್ಟು ನನಗೆ ತಿಳಿಸಿ ನಾನು ಯಾರು. ಸೊ ಹೇಳ್ತಾರೆ, ಆ ಒಂದು ಹೇಗೆ ಅರ್ಜುನನು ಕೇಳಿದ್ದು ಕೃಷ್ಣನಿಗೆ, ನನಗೆ ಗೊಂದಲ ಆಗ್ತಾ ಇದೆ, ನನಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನೀನ್ ತಿಳಿಸು ಕೃಷ್ಣ, ನಿನ್ನ ಶಿಷ್ಯನಾಗ್ತೀನಿ ಅಂತ ಅವ್ರು ಬಂದು ಕೇಳೋದು. ಸನಾತನ ಸ್ವಾಮಿ ಬಂದು ಕೇಳೋದು ಈ ರೀತಿ ಅಲ್ಲ. ಅವ್ರು ಕೇಳೋದು, ನನಗೆ ಏನೂ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಯಾಕೆ ನನಗೆ ಈ ಕಷ್ಟಗಳು, ಈ ಭೌತಿಕ ಜಗತ್ತು ಅಂದ್ರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಕಷ್ಟಗಳು ಬರ್ತಾನೆ, ರೋಗಗಳು ಬರ್ತಾ ಇರುತ್ತೆ, ಯಾರೋ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ, ಇನ್ಯಾರೋ ದ್ವೇಷ ಮಾಡ್ಕೊಳ್ತಾರೆ, ಮತ್ತೆ ಇನ್ಯಾರೋ ಕ್ರಿಮಿಕೀಟಗಳು ನನಗೆ ತೊಂದರೆ ಕೊಡುತ್ತೆ, ಇಲ್ಲ ತುಂಬಾ ಬಿಸಿ, ತುಂಬಾ ಬಿಸಿಲು, ತುಂಬಾ ಚಳಿ, ಇದೆಲ್ಲ ಯಾಕಿದೆಲ್ಲ? ಸೊ ಅವರು ಕೇಳ್ತಾರೆ ಪ್ರಶ್ನೆ. ಸೊ ಚೈತನ್ಯ ಮಹಾಪ್ರಭು ಅಲ್ಲಿಂದ ಆ ಪಾಠದ ಮೊದಲಿಗೆ ಅವ್ರು ಹೇಳೋದು, ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣ ದಾಸ್. ಸೊ ಜೀವಿ ಅಂದ್ರೆ ಏನು ಅಂದ್ರೆ ಅವನ ಗುರುತು ಏನು ಅಂದ್ರೆ, ಯಾಕಂದ್ರೆ ಅವ್ರು ಕೇಳಿದ ಪ್ರಶ್ನೆ, ನಾನು ಯಾರು ಅಂದ್ರೆ, ನೀನ್ ಯಾರು ಅಂದ್ರೆ ನೀನು ಕೃಷ್ಣ ದಾಸ. ಸೊ ಚೈತನ್ಯ ಮಹಾಪ್ರಭು ಅವರ ಶಿಕ್ಷಣ ಸನಾತನ ಗೋಸ್ವಾಮಿ ಅವರಿಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅರ್ಜುನನಿಗೆ ಏನ್ ಹೇಳಿದ್ರು, ನೀನು ಶರಣಾಗು ಅಂದ್ರೆ ನೀನು ನನ್ನ ದಾಸ, ನೀನು ಶರಣಾಗು. ಸೊ ಅಲ್ಲಿಂದ ಚೈತನ್ಯ ಮಹಾಪ್ರಭುನ ಮುಂದುವರಿಯುತ್ತೆ ಅವರ ಚೈತನ್ಯ ಚರಿತಾಮೃತ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಎನಿವೆ, ಸೊ ಈ ಶಿಕ್ಷಣಗಳೆಲ್ಲ ಇದೆ, ನಾವು ನೋಡ್ಬೋದು, ಕೇಳ್ಬೋದು. ಸೊ ನಂತರ ಚೈತನ್ಯ ಮಹಾಪ್ರಭು ಇವತ್ತು ಟೈಮ್ ಆಗ್ತಾ ಇದೆ, ಮೋಸ್ಟ್ಲಿ 5 minutes ಅಲ್ಲಿ ತುಂಬಾ ಇದೆ. ಆಕ್ಚುಲಿ ಸನಾತನ ಗೋಸ್ವಾಮಿ ಬಗ್ಗೆ ಮಾತಾಡೋದಂದ್ರೆ ತುಂಬಾ ಇದೆ. ಸನಾತನ ಗೋಸ್ವಾಮಿ ಆಚಾರ್ಯರು ಅದೇ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ತುಂಬಾ ನಮ್ರ ವ್ಯಕ್ತಿ ಅಂದ್ರೆ ಹೇಳ್ತಾರೆ, ಜಗನ್ನಾಥ್ಪುರಿಗೆ ಬರ್ತಾರೆ, ಮತ್ತೆ ಚೈತನ್ಯ ಮಹಾಪ್ರಭು ಅವ್ರನ್ನ ಕರೆಸ್ತಾರೆ ನೆಕ್ಸ್ಟ್ ಒಂದ್ಸಲ ಬಂದಾಗ. ಅವರು ಒಮ್ಮೆ ಕೂಡ ಜಗನ್ನಾಥ ಮಂದಿರ ಒಳಗೆ ಹೋಗ್ಲಿಲ್ಲ. ಯಾಕಂದ್ರೆ ಈಗಲೂ ಕೂಡ ಜಗನ್ನಾಥ ಮಂದಿರದಲ್ಲಿದೆ, ಬರೀ ನಮ್ಮ ಧರ್ಮದವ್ರು ಮಾತ್ರ, ಹಿಂದೂ ಧರ್ಮದವ್ರು ಮಾತ್ರ ಒಳಗೆ ಪ್ರವೇಶ, ಬೇರೆ ಧರ್ಮದವ್ರು ಇಲ್ಲ. ಆಕ್ಚುಲಿ ಇವರು ಹಿಂದೂ ಧರ್ಮದಲ್ಲೇ ಹುಟ್ಟಿ ಬಂದದ್ದು. ಆದ್ರೆ ಇವರು ಯೋಚನೆ ಮಾಡಿದ್ದು, ನಾನು ಮುಸ್ಲಿಂ ರಾಜನ ಕೆಳಗೆ ನಾನು ಕೆಲಸ ಮಾಡಿದ್ದು ನಾನು. ಯಾಕಂದ್ರೆ ಆ ಸಮಯದಲ್ಲಿ ಯಾರಾದ್ರೂ ಮುಸ್ಲಿಂ ರಾಜನ ಜೊತೆ ಸೇರ್ಕೊಂಡ್ರೆ ಅವ್ರನ್ನ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇವರು ತಿಳ್ಕೊಂಡಿದ್ದು, ನಾನು ದೊಡ್ಡ ಪಾಪಿ, ನಾನು ಈ ಸನಾತನ ಧರ್ಮಕ್ಕೆ ಸೇರಿದವನು ಕೂಡ ಅಲ್ಲ ನಾನು. ಆಕ್ಚುಲಿ ಅವ್ರ ಹೆಸರೇ ಸನಾತನ ಗೋಸ್ವಾಮಿ ಅವರು. ಆದ್ರೆ ಅವ್ರ ಯೋಚನೆ ಹೇಗಂದ್ರೆ ಅವ್ರದ್ದು, ನಾನು ಈ ಧರ್ಮಕ್ಕೆ ಸೇರಿದವನೇ ಅಲ್ಲ, ನಾನು ಭಗವಂತನ ಇದು ಮಂದಿರಕ್ಕೆ ಹೋಗೋ ಅರ್ಹತೆ ಇಲ್ಲ ನನಗೆ ಪ್ರವೇಶಕ್ಕೆ. ಸೊ ಆ ರೀತಿ ಅವರು ಯೋಚನೆ ಮಾಡ್ಕೊಂಡವರು ಜಗನ್ನಾಥ ಮಂದಿರ ಪ್ರವೇಶ ಮಾಡಲಿಲ್ಲ. ಆದರೆ ರಥಯಾತ್ರೆ ಸಮಯದಲ್ಲಿ ಜಗನ್ನಾಥನ ಹೊರಗೆ ಬರ್ತಾನೆ, ಹಾಗೆ ದರ್ಶನ ಆಗುತ್ತೆ. ಮತ್ತೆ ಜಗನ್ನಾಥ ಮಂದಿರದಲ್ಲಿ ಕೂಡ ಈಗಲೂ ಕೂಡ ಹೊರಗೆ ಎಂಟ್ರಿಯಲ್ಲೇ ಒಂದು ಜಗನ್ನಾಥನಿದ್ದಾನೆ, ಅಲ್ಲಿ ಕೂಡ ದರ್ಶನ ಮಾಡ್ಬೋದು. ಸೊ ಎನಿವೆ, ಸೊ ಈಗೆಲ್ಲ ಇದೆ. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಅಷ್ಟು ದೊಡ್ಡ ಮನೆತನದಲ್ಲಿ ಹುಟ್ಟಿದವರು, ಸಾರಸ್ವತ ಬ್ರಾಹ್ಮಣ ಹೇಳ್ತಾರೆ, ಕರ್ನಾಟಕ ಸಾರಸ್ವತ ಬ್ರಾಹ್ಮಣ ಅಂತ ಹೇಳ್ತಾರೆ. ಸೊ ಆತರ ಜನ್ಮ ಅವ್ರದ್ದು. ಹೌದು, ಎಸ್ ಮಾತಾಜಿ. ಸೊ ಆತರ ಜನ್ಮ, ಮತ್ತೆ ಆ ರೀತಿಯ ವಿದ್ಯೆ, ಜನ್ಮ, ಐಶ್ವರ್ಯ, ಯಶಸ್ಸು ಎಲ್ಲ ಇದ್ರು ಕೂಡ ಅವ್ರ ಭಾವನೆ ಏನು ಅಂದ್ರೆ, ನಾನೊಂದು ಪಾಪಿ, ನಾನು ಈ ಜನ್ಮದಲ್ಲಿ ನಾನು ಈ ವ್ಯಕ್ತಿ ಅಧರ್ಮ ವ್ಯಕ್ತಿಗೆ ನಾನು ಅವರ ಒಂದು ಸೇವೆ ಮಾಡ್ತಾನೋ, ನಾನು ಸಹ ಅವರ ಭಾಗಿಯಾದೆ ಆ ಧರ್ಮದಲ್ಲಿ ಅಂತ, ಆ ರೀತಿ ಅವರ ಭಾವನೆ ಸನಾತನ ಗೋಸ್ವಾಮಿ. ಸೊ ಹೇಳ್ತಾರೆ, ಒಮ್ಮೆ ಸನಾತನ ಗೋಸ್ವಾಮಿನ ಚೈತನ್ಯ ಮಹಾಪ್ರಭು ಕರೀತಾರೆ ಅಂದ್ರೆ ಒಂದು ಮಾರ್ಗ ಯಾರ ತನೋ ಸುದ್ದಿ ಕಳಿಸ್ತಾರೆ, ನೀನು ಬಂದು ನನ್ನನ್ನು ಭೇಟಿ ಮಾಡು ಅಂತ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಇರೋದು ಎಲ್ಲಿ, ಗಂಭೀರ, ಇಲ್ಲಿ ಜಗನ್ನಾಥ ಮಂದಿರದ ನೀವು ಹೋಗಿದ್ರೆ ಜಗನ್ನಾಥಪುರ ನೋಡಿರ್ತೀರಾ. ಜಗನ್ನಾಥಪುರಿಂದ ಒಂದು 1 kilometer ಇರ್ಬೋದು, ಅಲ್ಲಿ 1/2 kilometer ಅಲ್ಲಿ ಗಂಭೀರ. ಸೊ ಇವರು ಸನಾತನ ಗೋಸ್ವಾಮಿ ಅವರು ಇವ್ರ ಜೊತೆಗಿದ್ರು, ಯಾರ ಜೊತೆಗೆ? ಹರಿದಾಸ್ ಠಾಕೂರ್ ಅವ್ರ ಜೊತೆಗೆ ಇರ್ತಾ ಇದ್ರು. ಆದ್ರೆ ಹೇಳ್ತಾರೆ, ಅವ್ರು ನೇರವಾಗಿ ಬರ್ಬೇಕು ಅಂದ್ರೆ ಚೈತನ್ಯ ಮಹಾಪ್ರಭು ಭೇಟಿ ಮಾಡಕ್ಕೆ ಅವರು ಇದು ರಥ ಬೀದಿನೇನೋ ಕ್ರಾಸ್ ಮಾಡ್ಬೇಕು ಏನೋ ಹೇಳ್ತಾರೆ. ನನಗೂ ಎಕ್ಸಾಕ್ಟ್ ಆಗಿ ಹೇಗೇನು ಗೊತ್ತಿಲ್ಲ, ಅದು ನೋಡ್ಬೇಕು. ಅದು ರಥ ಬೀದಿ ಕ್ರಾಸ್ ಮಾಡ್ಬೇಕು, ಇಲ್ಲಾಂದ್ರೆ ಶಾರ್ಟ್ ಕಟ್ ಇಂದ ಬರ್ಬೋದು. ಆದ್ರೆ ಹೇಳ್ತಾರೆ, ಅವರು ಏನ್ ಮಾಡ್ತಾರೆ, ಅವರು ಆ ಸನ್ನಿವೇಶದಲ್ಲಿ ಅವರು ಆ ಮಾರ್ಗದಲ್ಲಿ ಬರೋದಿಲ್ಲ ಅವರು. ಯಾಕಂದ್ರೆ ಅವ್ರು ಯೋಚನೆ ಮಾಡೋದು, ಈ ಮಾರ್ಗದಲ್ಲಿ ಬಂದ್ರೆ ನನಗೆ ಎಷ್ಟೋ ಜನ ಜಗನ್ನಾಥರ ಸೇವಕರೆಲ್ಲ ಇರ್ತಾರೆ, ಅವ್ರು ಹೋಗ್ತಾ ಇರ್ತಾರೆ, ಜಗನ್ನಾಥ ಸೇವೆ ಮಾಡೋ ಪೂಜಾರಿಗಳೆಲ್ಲ. ನಾನು ಅವ್ರ ಮಧ್ಯೆ ಹೋಗಿ ನಾನು ಅವ್ರು ನೋಡೋದು ಕೂಡ ಅವಶ್ಯಕತೆ ಇಲ್ಲ. ಇಲ್ಲ ನಾವು ಅವ್ರನ್ನ ಸ್ಪರ್ಶ ಮಾಡ್ಬಿಟ್ರೆ ಮಡಿ.
ಸೊ ಈ ರೀತಿ ಅವ್ರ ಭಾವನೆ, ಅವರು ಸಹಜವಾಗಿ ಅವರು ನಮ್ರ ಭಾವನೆ ಸನಾತನ ಗೋಸ್ವಾಮಿ. ಆಮೇಲೆ ಹೇಳ್ತಾರೆ ಅವರು ಒಂದು ಬೇಸಿಗೆ ಕಾಲ, ಅದು ಅಷ್ಟು ಬಿಸಿ ಇರುವಾಗ, ಇವಾಗ ನಾವು ಕೆಲವು ಜನ ಅನುಭವ ಇದೆ, ನಮಗೆ ಸೌತ್ ಅಲ್ಲಿ ಅನುಭವ ಕಡಿಮೆ, ಇದು ನಾರ್ತ್ ಇಂಡಿಯಾದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಅನುಭವ ಇದೆ. ವೃಂದಾವನಕ್ಕೆ ಒಂದ್ಸಲ ನಾವು ಹೋದಾಗ ನೋಡಿದೀವಿ, ಕೆಲವು ಅಡಿಗಳೇ ನಡೆಯಕ್ಕಾಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ ನೆಲ. ಸೊ ಸನಾತನ ಗೋಸ್ವಾಮಿ ಏನ್ ಮಾಡ್ತಾರೆ, ಆ ಬಿಸಿಲಲ್ಲಿ, ಅದು ಕೂಡ ಪರ್ಟಿಕ್ಯುಲರ್ಲಿ ಆ ಮಣ್ಣಿದ್ರೆ ಎಲ್ಲಿ ಈ ಬೀಚ್ ಸ್ಟ್ಯಾಂಡ್ ಇರುತ್ತೆ ನೋಡಿ, ಅಲ್ಲಿ ಇನ್ನ ಮಣ್ಣು ಹೆಚ್ಚು ಬಿಸಿ, ಅದು ಉರಿತಾ ಇರುತ್ತೆ. ಸನಾತನ ಗೋಸ್ವಾಮಿ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭು ಭೇಟಿ ಮಾಡಕ್ಕೆ, ಚೈತನ್ಯ ಮಹಾಪ್ರಭು ನನ್ನ ಕರೀತಾ ಇದ್ದಾರೆ ಅಂತ ಆನಂದ ಒಂದು ಕಡೆ, ಇನ್ನೊಂದು ಕಡೆ ಹೋಗೋ ಮಾರ್ಗ ಏನು ಅಂದ್ರೆ ದೂರವಾಗಿ ಸುತ್ತಿ ಆ ಕಡಲ ತೀರದ ಮಾರ್ಗದಿಂದ ಬರ್ತಾರೆ. ಸೊ ಚೈತನ್ಯ ಮಹಾಪ್ರಭು ನೋಡ್ತಾರೆ, ಅವರ ಕಾಲುಗಳಲ್ಲಿ ಬೊಬ್ಬೆಗೆ ಬಂದಿರುತ್ತೆ, ಸ್ಕಿನ್ಗಳು ನಾವು ತುಂಬಾ ಏನು ಬಿಸಿ ಆದ್ರೆ ಏನಾಗುತ್ತೆ, ಬಬಲ್ಸ್ ಬರುತ್ತೆ. ಸೊ ಹಾಗೆ ಅವ್ರ ಕಾಲಲ್ಲಿ ಅವರಲ್ಲಿ ಎಲ್ಲ ಬಬಲ್ಸ್ ಬಂದಿದೆ, ಬಂದು ಅಷ್ಟು ನೋವಿದ್ರು ಕೂಡ ಅವರು ಬಂದಿದ್ದಾರೆ. ಯಾಕೆ ಅಂದ್ರೆ ನಾನು ಅರ್ಹನಲ್ಲ, ನಾನು ಒಂದು ನೀಚ, ನಾನೊಬ್ಬ ಪಾಪಿ ನಾನು. ಸೊ ಹಾಗೆ ಅವರು ಆ ಭಾವನೆಯಲ್ಲಿದ್ದು, ಅವರು ಬೇರೆ ಎಷ್ಟೋ ಭಕ್ತರು ಕೃಷ್ಣ ಜಗನ್ನಾಥನ ಸೇವೆ ಅವ್ರ ಮಧ್ಯೆ ನನ್ನ ದಾರಿಗೆ ಬರಬಾರ್ದು ನಾನು ಅಂತ ಅವರು ದೂರ ದಾರಿಯಿಂದ ಬರ್ತಾರೆ, ಶಾರ್ಟ್ ಕಟ್ ಅಲ್ಲಿ ಬಿಟ್ಟು ದೂರ ದಾರಿಯಿಂದ ಬರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಚೈತನ್ಯ ಮಹಾಪ್ರಭು ಪರೀಕ್ಷೆ ಒಂದು ರೀತಿ ಸನಾತನ ಗೋಸ್ವಾಮಿ ಅವರ ನಮ್ರತೆಯನ್ನು ಟೆಸ್ಟ್ ಮಾಡೋದು, ಅವರ ಒಂದು ಭಾವನೆಯನ್ನು ಟೆಸ್ಟ್ ಮಾಡೋದು. ಸೊ ಅವರು ಪಾಸ್ ಆಗ್ತಾರೆ ಸನಾತನ ಗೋಸ್ವಾಮಿ. ಸೊ ಇನ್ನೊಂದ್ಸಲ ಹೇಳ್ತಾರೆ, ಸನಾತನ ಗೋಸ್ವಾಮಿ ಆಕ್ಚುಲಿ ಆ ಸಮಯನೋ ಅದು 2 ಸಲ ಬರ್ತಾರೆ ಅನ್ಸುತ್ತೆ ಜಗನ್ನಾಥ್ಪುರಿಗೆ. ಸನಾತನ ಗೋಸ್ವಾಮಿ 2 ಸಲ, ಒಂದ್ಸಲ ನಾನು ಮರ್ತಿದ್ದೀನಿ. ಸೊ ಒಂದು ಸಲ ಅವ್ರು ಬರೋವಾಗ ಆ ಜಾರಿಕಂಡ ಮಾರ್ಗದಿಂದ ಬರ್ತಾರೆ. ಜಾರಿಕಂಡ ಯಾವ ಮಾರ್ಗದಲ್ಲಿ ಚೈತನ್ಯ ಮಹಾಪ್ರಭು ಆ ಮಾರ್ಗದಲ್ಲಿ ಅವರು ವೃಂದಾವನಕ್ಕೆ ಹೋಗಿರ್ತಾರೆ, ಇವರು ಅದೇ ಮಾರ್ಗದಲ್ಲಿ ಎಲ್ಲೋ ಇವರು ಜಗನ್ನಾಥ್ಪುರಿಗೆ ಬಂದಿರ್ತಾರೆ. ಅದು ಇದೇ ಟೈಮಲ್ಲೂ ಪ್ರಿವಿಯಸ್. ಸೊ ಬಂದಾಗ ಬರೋ ಮಾರ್ಗದಲ್ಲಿ ಅವ್ರಿಗೆ ಎಲ್ಲೋ ಒಂದು ಕೆರೆಯಲ್ಲಿ ಅವ್ರು ಸ್ನಾನ ಮಾಡಿರ್ತಾರೆ. ಆ ಕೆರೆಯಲ್ಲಿ ಆ ಹುಳಗಳು ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಇವಾಗ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಒಂದ್ಸಲ ಬರುತ್ತೆ ಸ್ಕಿನ್ ಇನ್ಫೆಕ್ಷನ್. ನೀವೆಲ್ಲಾದ್ರೂ ಕ್ಲೀನ್ ಇರೋ ನದಿಯಲ್ಲಿ, ಮೊನ್ನೆ ಕೇಳ್ತಾ ಇದ್ದಲ್ಲ ಕುಂಭಮೇಳ ಟೈಮಲ್ಲಿ, ಇಷ್ಟು ಅಲ್ಲಿ ರಿಪೋರ್ಟ್ಸ್, ಅಲ್ಲಿಷ್ಟು ಕೊಳಕಾಗಿದೆ, ಅಷ್ಟು ಬ್ಯಾಕ್ಟೀರಿಯಾ ಇದೆ, ಅದೆಲ್ಲ ರಿಪೋರ್ಟ್ಸ್ ಬರ್ತಾ ಇತ್ತು. ಸೊ ಈ ತರ ಎಲ್ಲ ಆದ್ರೆ ಏನಾಗುತ್ತೆ, ಅದು ನಿಮ್ಗೆ ಇನ್ಫೆಕ್ಷನ್ ಬರುತ್ತೆ, ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಸೊ ಈ ರೀತಿ ಇವರಿಗೆ ಒಂದು ಚರ್ಮ ರೋಗ ಆ ಕಾರಣದಾಗಿ ಆಗಿತ್ತು. ಎಷ್ಟು ಮಟ್ಟಿಗೆ ಚರ್ಮ ರೋಗ ಅಂದ್ರೆ ಹೇಳ್ತಾರೆ, ಅದು ಎಲ್ಲ ಫುಲ್ಲು ದೇಹ ಫುಲ್ಲು ಆ ಸ್ಕಿನ್ ಹೊರಗೆ ಬಂದ್ಬಿಟ್ಟಿದೆ. ಬಂದು ಅದರಿಂದ ಏನ್ ಹೇಳ್ತೇವೆ ನಾವು, ವೆಟ್ ಸೋರ್ ಏನ್ ಹೇಳ್ತೇವೆ, ಇದು ಕನ್ನಡದಲ್ಲಿ ಅದನ್ನ ಕೀವು ಎಲ್ಲ ಫುಲ್ ದೇಹನೇ ಕೀವು. ಸೊ ಆ ನೋವು, ಒಂದು ಕೀವು ಬರ್ತಾ ಇದೆ, ಇನ್ನೊಂದು ಎಷ್ಟು ನೋವು ಇರ್ಬೇಕು, ಯಾಕಂದ್ರೆ ಆ ಕ್ರಿಮಿಗಳೆಲ್ಲ ಅದಕ್ಕೆ ಅದೆಲ್ಲ ಇರುತ್ತೆ. ಸೊ ಏನಿವೆ ಅದೇ ಸನಾತನ ಗೋಸ್ವಾಮಿ ಅವರು ಪ್ರತಿ ಸಲ ಚೈತನ್ಯ ಮಹಾಪ್ರಭು ಅವ್ರನ್ನ ಭೇಟಿ ಮಾಡಿದಾಗ ಚೈತನ್ಯ ಮಹಾಪ್ರಭು ಅವ್ರನ್ನ ಆಲಂಗಿಸ್ತಾ ಇದ್ದಾರೆ. ಸೊ ಸನಾತನ ಗೋಸ್ವಾಮಿಗೆ ತುಂಬಾ ಬೇಸರ ಆಗ್ತಾ ಇತ್ತು, ನಾನು ಪಾಪಿ, ನನಗೆ ಈ ರೀತಿ ಒಂದು ಚರ್ಮ ರೋಗ ಬಂದಿದೆ, ಆದ್ರೆ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ, ಅವರು ನನ್ನ ದೇಹವನ್ನು ಆಲಂಗಿಸೋದಾ, ಇದು ಹೇಗೆ? ಸೊ ತುಂಬಾ ಅವ್ರಿಗೆ ಒಂದು ದುಃಖ ಆಗ್ತಾ ಇತ್ತಂತೆ ಅವ್ರಿಗೆ. ತಮ್ಮ ನೋವಿರೋದು ದುಃಖ ಅಲ್ಲ ಅವ್ರಿಗೆ, ಭಗವಂತನು ಅವ್ರಿಗೆ ಆಲಂಗಿಸಿದ್ದು ಅವ್ರಿಗೆ ದುಃಖ ಆಗಿದೆ. ಭಗವಂತನಿಗೆ ಈ ರೀತಿ ನನ್ನ ದೇಹವನ್ನು ಆಲಂಗಿಸ್ತಾರೆ. ಸೊ ಏನಿವೆ ಅವರು ಒಂದು ಸಲ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಯೋಚನೆ ಮಾಡಿ ಅವರು ಅಟ್ಲೀಸ್ಟ್ ನಾನು ಬಿಟ್ಟು ಹೋಗ್ಬಿಡ್ಬೇಕು, ನಾನು ಇಲ್ಲಿ ಜಗನ್ನಾಥ್ಪುರಿಗೆ ಇರಬಾರ್ದು, ನಾನು ಇದ್ರೆ ತಾನೇ ಚೈತನ್ಯ ಮಹಾಪ್ರಭು ನಾನು ಭೇಟಿ ಮಾಡಕ್ಕೆ ಬರೋದು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಪ್ರತಿ ದಿವಸ ಅವರನ್ನು ಹರಿದಾಸ್ ಠಾಕೂರ್ ಇವರಿಬ್ಬರು ಒಟ್ಟಿಗೆ ಇದ್ದಿದ್ದ ಅಲ್ಲಿಗೆ ಚೈತನ್ಯ ಮಹಾಪ್ರಭು ಭೇಟಿ ಕೊಡ್ತಾ ಇದ್ರು. ಯಾಕಂದ್ರೆ ಇವರು ಜಗನ್ನಾಥ ಮಂದಿರಕ್ಕೆ ಹೋಗ್ಲಿಲ್ಲ, ಆದ್ರೆ ಜಗನ್ನಾಥನೇ ಚೈತನ್ಯ ಮಹಾಪ್ರಭು ಡೈರೆಕ್ಟ್ ಬಂದು ಇವರಿಗೆ ಭೇಟಿ ಮಾಡ್ತಾ ಇದ್ರು. ಸೊ ಇವರು ಆಲೋಚನೆ ಮಾಡಿ, ಆದ್ರೆ ಅದನ್ನ ಆ ವಿಷಯ ಚೈತನ್ಯ ಮಹಾಪ್ರಭು ಸರ್ವವ್ಯಾಪಿ ಅಂತರ್ಯಾಮಿ ಪರಮಾತ್ಮ ಗೊತ್ತು, ತಿಳಿಯುತ್ತೆ ಸನಾತನ ಗೋಸ್ವಾಮಿ ಈ ತರ ಯೋಚನೆ ಮಾಡ್ತಾ ಇದಾರೆ ಅಂತ. ಸೊ ಅವ್ರು ಅದನ್ನು ಕೂಡ ನಿಬಂಧನೆ ಮಾಡ್ತಾರೆ, ನೀನ್ ಮಾಡಬಾರದು, ನೀನು ನನಗೆ ನಿನ್ನ ಜೀವನವನ್ನು ಮುಡುಪಾಗಿಟ್ಟಿದ್ಯಾ. ಶಿಷ್ಯನು ಗುರುವಿಗೆ ಶರಣಾಗ್ತಾರೆ. ಸೊ ಹಾಗೆ ಆ ದೇಹ ಗುರುವಿಗೆ ಸೇರಿತ್ತು. ಸೊ ಈಗ ಗುರುವಿನ ಆದೇಶವನ್ನು ಪಾಲನೆ ಮಾಡಕ್ಕೆ ಆ ದೇಹ ಇರೋದು. ಸೊ ನಮಗೆ ಅಧಿಕಾರ ಇಲ್ಲ, ಶಿಷ್ಯರಿಗೆ ನಮ್ಮ ಅಧಿಕಾರ ಇಲ್ಲ. ಸೊ ಸನಾತನ ಗೋಸ್ವಾಮಿಗೆ ಆ ತರ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಮತ್ತೆ ಇನ್ನ ಹೇಗೆ ಮುಂದುವರಿಯುತ್ತಂದ್ರೆ, ಸನಾತನ ಗೋಸ್ವಾಮಿ ಆಲೋಚನೆ ಮಾಡಿರ್ತಾರೆ, ನಾನು ಇಷ್ಟು ಪಾಪಿ, ಈ ದೇಹದಲ್ಲಿ ನಾನು ಇದ್ದೇನೆ, ನಾನು ಈ ದೇಹ ಯಾಕೆ? ಸೊ ಇದನ್ನು ನಾನು ತ್ಯಜಿಸ್ಬೇಕು. ಸೊ ಹೇಗೆ ತ್ಯಜಿಸೋದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಳೋದು ಅಂದ್ರೆ, ಜಗನ್ನಾಥ ರಥಯಾತ್ರೆ ಹೊರಗೆ ಬರುತ್ತೆ, ಜಗನ್ನಾಥನ್ ಬರ್ತಾನೆ. ಆ ರಥಯಾತ್ರೆಯಲ್ಲಿ ನಾನು ಹೋಗಿ ಏನು ದೊಡ್ಡ ಚಕ್ರಗಳಿವೆ ಅದ್ರ ಮಧ್ಯೆ ಹೋಗಿ ಬಿದ್ದೋಗ್ಬಿಡ್ತೇನೆ. ಸೊ ಆಗ ನನ್ನ ದೇಹ
ನಾನು ಅಂತ್ಯ ಆಗುತ್ತೆ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭು ಮತ್ತೆ ನನ್ನ ಆಲಂಗಿಸೋ ಒಂದು ಇದು ಇರೋದಿಲ್ಲ. ಸೊ ಆ ರೀತಿ ಯೋಚನೆ ಮಾಡಿರ್ತಾರೆ, ಅದು ಕೂಡ ಮಾಡಿರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಅದು ಕೂಡ ಗೊತ್ತು, ಪರಮಾತ್ಮ. ಸೊ ಚೈತನ್ಯ ಮಹಾಪ್ರಭು ಆಗ ತುಂಬಾ ಖಂಡಿಸ್ತಾರೆ. ಅವಾಗಿದೆ ಆಕ್ಚುಲಿ ಖಂಡಿಸೋದು. ನಿನ್ನ ಮೇಲೆ, ನಿನ್ನ ದೇಹದ ಮೇಲೆ ನಿನಗೆ ಅಧಿಕಾರ ಇಲ್ಲ, ಈ ನಿನ್ನ ದೇಹ ನನ್ನ ದೇಹ. ಸೊ ನಿನ್ನ ದೇಹದ ಮೂಲಕ ನಾನು ಬಹಳಷ್ಟು ನಾನು ಪ್ರಚಾರ ಮಾಡಬೇಕು ಅಂತ ನನ್ನ ಇಚ್ಛೆ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಈ ಗೋಸ್ವಾಮಿಗಳ ಮೂಲಕ ಅವರು ಬಹಳಷ್ಟು ಇದು ಮಾಡಿದ್ದು. ವೃಂದಾವನ, ಸಂಪೂರ್ಣ ವೃಂದಾವನ ಇವತ್ತೇನು ನೋಡ್ತೇವೆ ನಾವು, ಇದು 500 ವರ್ಷಗಳಿಂದ ಇಲ್ಲ. ಇದು 14ನೇ ಶತಮಾನ, 17ನೇ ಶತಮಾನ. ನೀವು ನೋಡಿ, ಐತಿಹಾಸಿಕವಾಗಿ ನೋಡಿ, ರಾಮಾನುಜಾಚಾರ್ಯ ಸಮಯದಲ್ಲಿ, ಮಧ್ವಾಚಾರ್ಯ ಸಮಯದಲ್ಲಿ ವೃಂದಾವನದ ಬಗ್ಗೆ ವಿವರಣೆನೇ ಇಲ್ಲ. ವಿವರಣೆ ಇದೆ ಅಂತ ಗೊತ್ತು ಅವ್ರಿಗೆ, ಆದ್ರೆ ಅದ್ರ ಬಗ್ಗೆ, ಯಾಕಂದ್ರೆ ವೃಂದಾವನ ಆ ರೀತಿಯಲ್ಲಿ ಅದು ಇದಾಗಿತ್ತು. ಅದು ಒಂದು ಸಮಯದಲ್ಲಿ ಬುದ್ಧಿಸ್ಟ್ ಅವರ ಇದರಲ್ಲಿ ಅವರು ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡಿರ್ತಾರೆ ಮಥುರಾನ. ಮತ್ತೆ ಈ ದೇವಸ್ಥಾನಗಳಲ್ಲಿ ನಾಶ ಆಗಿದೆ. ಮತ್ತೆ ಅಲ್ಲಿ ಯಾವ ಸ್ಥಳ ಅಂತ ಯಾರಿಗೂ ಗೊತ್ತಿಲ್ಲ. ವೃಂದಾವನ ಅಂತ ಗೊತ್ತು, ಆದ್ರೆ ವೃಂದಾವನದಲ್ಲಿ ಕೃಷ್ಣ ಹುಟ್ಟಿದ ಸ್ಥಳ ಎಲ್ಲಿ, ಅವನು ಗೋವರ್ಧನ ಮಾಡಿದ ಲೀಲೆಗಳಲ್ಲಿ, ಆ ರಾಸನೃತ್ಯ ಲೀಲೆ ಸ್ಥಳ ಎಲ್ಲಿ, ಆ ಕೃಷ್ಣನ ತಾಯಿ ಕಟ್ಟ ಸ್ಥಳ ಎಲ್ಲಿ, ಏನು ಗೊತ್ತಿಲ್ಲ. ಆ ತರ ಇತ್ತು. ಸೊ ಚೈತನ್ಯ ಮಹಾಪ್ರಭು ಈ ಗೋಸ್ವಾಮಿಗಳನ್ನ ಅಲ್ಲಿ ಕಳಿಸಿ ಅದನ್ನೆಲ್ಲ ಆ ಸ್ಥಳಗಳನ್ನ ಮತ್ತೆ ಇದು ಮಾಡಿದ್ದು, ಎಲ್ಲ ರೀಡಿಸ್ಕವರ್ ಅವ್ರು ಮಾಡಿದ್ದೆಲ್ಲ, ಪ್ರತಿಯೊಂದು ಕೂಡ ಇದೇ ಸ್ಥಳ, ಇದೇ ಪ್ಲೇಸ್ ಅಂತ ಎಕ್ಸಾಕ್ಟ್. ಈಗ ಹೋದ್ರೆ ನಮ್ಗೆ ವೃಂದಾವನದಲ್ಲಿ ಆ ಪರಿಕ್ರಮ ಮಾಡಿದ್ರೆ ಹೇಳ್ತಾರೆ 1 ತಿಂಗಳು ಮಾಡ್ತಾರೆ ಭಕ್ತರು. ಅದು ಯಾವುದು ಅಕ್ಟೋಬರ್ ನವೆಂಬರ್ ಅಲ್ಲಿ ಪ್ರತಿ ಎಲ್ಲ ಲೀಲಾ ಸ್ಥಾನಗಳು, ಕೃಷ್ಣ ಸ್ಥಾನಗಳು ನೋಡೋದು. ಇದನ್ನೆಲ್ಲ ಯಾರು ಮಾಡಿದ್ದು? ಇದನ್ನೆಲ್ಲ ಇವರು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿ, ಈಗ ಚೈತನ್ಯ ಮಹಾಪ್ರಭು ಆಜ್ಞೆ ಮೇಲೆ ಇವರೆಲ್ಲ ಮಾಡಿದ್ದು. ಅಷ್ಟೇ ಅಲ್ಲದೆ ನಮ್ಗೆ ಧರ್ಮ ಗ್ರಂಥಗಳೇನಿದೆ ಅವರು ಬರ್ದಿದ್ದಾರೆ. ಅವರು ಈ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ದು, ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತಿವ ಗತಿರನ್ಯತ. ಕೇವಲ ಹರಿನಾಮದ ಸಂಕೀರ್ತನೆಯಿಂದ, ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ, ಇದು ಹೇಳೋದ್ರಿಂದ ನಾವು ಕಲಿಯುಗದಲ್ಲಿ ಎಲ್ಲ ಧರ್ಮಗಳು ಪಾಲನೆ ಮಾಡಿದಾಗೆ, ಮತ್ತೆ ನಾವು ಪವಿತ್ರರಾಗಿ ನಾವು ಭಗವದ್ಧಾಮವನ್ನು ಸೇರ್ಕೊಳ್ಬಹುದು, ಜೀವನ ಗುರಿಯನ್ನು ಸಾಧಿಸಬಹುದು ನಾವು. ಅದನ್ನು ಚೈತನ್ಯ ಮಹಾಪ್ರಭು ಅದು ಫಿಲಾಸಫಿಕಲಿ, ತತ್ವವಾಗಿ ಅದನ್ನು ಸ್ಥಾಪನೆ ಮಾಡಿದ್ದು ಈ ಗೋಸ್ವಾಮಿಯರ ಮೂಲಕ. ಸೊ ಚೈತನ್ಯ ಮಹಾಪ್ರಭು ಉಪದೇಶ ಕೊಟ್ಟು, ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನಗೆ ಅಧಿಕಾರ ಇಲ್ಲ ನಿನ್ನ ದೇಹದ ಮೇಲೆ, ಸೊ ನೀನು ಈ ತರ ಮಾಡ್ಕೊಳ್ಬೇಡ ಅಂತ. ಸೊ ಹೇಳ್ತಾರೆ. ಅದಾದ್ಮೇಲೆ ತಕ್ಷಣ ಕೆಲವೇ ದಿವಸನೋ ಮೋಸ್ಟ್ಲಿ 1-2 ದಿವಸದಲ್ಲೇ ಅವರ ಸನಾತನ ಗೋಸ್ವಾಮಿಯ ದೇಹ ಏನಿತ್ತು ಎಲ್ಲ, ಅದು ಏನು ಇನ್ಫೆಕ್ಷನ್, ಚರ್ಮ ರೋಗ ಇತ್ತು, ಎಲ್ಲವೂ ಕೂಡ ಮಾಯ ಆಗಿ ಮತ್ತೆ ಮೊದಲು ಅವ್ರ ಸುಂದರವಾದ ದೇಹ ಅವ್ರ ಮತ್ತೆ, ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಹಾಗೆ ಅವ್ರಿಗೆ ಆ ತರ ವ್ಯಕ್ತವಾಗುತ್ತೆ ಸನಾತನ ಗೋಸ್ವಾಮಿ. ಸೊ ಈ ರೀತಿ ಎಲ್ಲ ಆಗುತ್ತೆ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಅವರ. ಸೊ ನಾನು ಇವತ್ತು ಹೆಣ್ಣು ಮಾಡ್ತೀನೇನೋ. ಇನ್ಫ್ಯಾಕ್ಟ್ ತುಂಬಾ ಮದನ್ ಮೋಹನ್ ಕೂಡ ಅವರು ಅಲ್ಲಿ, ನೀವು ವೃಂದಾವನಕ್ಕೆ ಹೋದ್ರೆ ಮದನ್ ಮೋಹನ್ ದೇವಸ್ಥಾನ ನೋಡ್ತೀರಾ, ಅದು ಸನಾತನ ಗೋಸ್ವಾಮಿ ಅವರು ಆರಾಧಿಸಿದ ಮೂರ್ತಿ. ಅದರ ಕಥೆ ಕೂಡ ಇದೆ. ಅದು ಹೇಗೆ ಮದನ್ ಮೋಹನ್ ಅವರಿಗೆ ಸಿಕ್ಕಿದ್ರು, ಮತ್ತೆ ಮದನ್ ಮೋಹನಿಗೆ ಅವರು ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿಸೋ ಒಂದು ಇದಾಗುತ್ತೆ. ಮತ್ತೆ ಮದನ್ ಮೋಹನ್ ಜೊತೆಗೆ ಅವರ ತುಂಬಾ ಆತ್ಮೀಯ ಲೀಲೆಗಳು, ಆ ಭಗವಂತನು ಆ ವಿಗ್ರಹ ಜೊತೆಗೆ, ಇದೆಲ್ಲವೂ ತುಂಬಾ ಇದೆ. ಓಕೆ, ನಾನು ನಿಲ್ಲಿಸ್ತೀನಿ, ಟೈಮ್ ಆಯ್ತು ಇವತ್ತು. ನೋಡೋಣ ಯಾವಾಗಾದ್ರು ಡಿಸ್ಕಸ್ ಮಾಡೋಣ ಇದೆಲ್ಲ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಸೊ ಇವತ್ತು ನಾವೆಲ್ಲರೂ ಸನಾತನ ಗೋಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡೋಣ ಅಂತ. ದೊಡ್ಡ ಆಚಾರ್ಯರು, ದೊಡ್ಡ ವ್ಯಕ್ತಿಗಳು, ಅವರ ಕೃಪೆಯಿಂದ ನಾವು ಕೂಡ ಕೃಷ್ಣ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದೋಣ. ನಾವು ಕೂಡ ಕೃಷ್ಣನ ಆಶ್ರಯವನ್ನು ಪಡೆಯೋಣ. ನಮ್ಮ ಜೀವನ ಕೂಡ ಸಾರ್ಥಕ ಆಗಲಿ. ಸೊ ನಾವು ಅವರಿಗೆ ಪ್ರಾರ್ಥನೆ ಮಾಡೋಣ ಸನಾತನ ಗೋಸ್ವಾಮಿ. ಹರೇ ಕೃಷ್ಣ ಪ್ರಭು, ತುಂಬಾ ಡಿಸ್ಟರ್ಬ್ ಆಗೋಯ್ತು.